ಅನ್ನ ಮಾತಾಡ ಅನ್ನ ಮಾತಾಡು. ಚೆಂಡುಂಟಲ್ಲ, ಎಂದುಂಟು ಎಂದುಂಟು. ನಿನ್ನೆ ಆ ಕೋಟಿ ಚೆನ್ನೈಯರು ಬಂದು ಹೌದು ನಮ್ಮಲ್ಲಿ ಆಟ ಆಡಿ ಅವರ ಕೈಯಿಂದ ನಾವು ಚೆಂಡನ್ನು ಎಳ್ಕೊಂಡಿದ್ದೇವೆ. ಹೌದು. ಇವತ್ತು ಬಂದ್ರೆ ಅವರನ್ನು ಆಟಕ್ಕೆ ಬಿಡ್ಲಿಕ್ಕಿಲ್ಲ, ಆಯ್ತಾ? ಇವರವರ ಆಟಕ್ಕೆ ಬೇಡ, ಚೆಂಡು ಕೊಡ್ಲಿಕ್ಕಿಲ್ಲ. ಅಲ್ಲ, ಅದು ನನ್ನದ್ದು ಚೆಂಡು. ಹೌದು, ಚೆಂಡು ನಿನ್ನದು. ಹೌದು, ಆಟಕ್ಕೆಲ್ಲ ಆಟ ಚಪ್ಪೆ ಆಗಿ ಹೋದ್ರೆ ಸ್ವಲ್ಪ ಹೊತ್ತು ಆಡುವ, ಮತ್ತೆ ನಾವು ಮತ್ತೆ ಕಾಲವಿದ್ದಲ್ಲಿ ಆಟ ಮಾಡಿ ಮುಗಿಸೋದು. ಜನಲು ಕೀಡು ಕೋಟಿ ಹರುಚದಾಡು ಕರೆದನು, ಕೋಟಿ ಹರುಚದಾಡು ಮನದಿ ಧೈರ್ಯವಾದು ಚೆಂಡನಾಡಿ ರಂದನು, ಮನದಿ ಧೈರ್ಯ ಆಗು ಚೆಂಡನಾಡಿ 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 ರಂದನು, ಕೋಟಿ ಮಂತ್ರಿ ತರಳ ನೀವು ಬಲ್ಪಿನಿಂದಲೇ, ಬಿನುಗು ಮಂತ್ರಿ ತರಳ ನೀವು ಬಲ್ಪಿನಿಂದಲೇ, ಅನುವ ಮರ್ಯಾದೆ
ಇರ್ತದೆ ಗೊತ್ತಾಯ್ತಾ? ಹೌದಾ? ಆಗ್ಲಿ. ಆಟದಲ್ಲಿ ಜಾತಿ ಭೇದ ಎನ್ನುವುದಿಲ್ಲ. ಯಾವ ಜಾತಿ ಆಗ್ಲಿ ಜೊತೆಯಲ್ಲೇ ಆಟವಾಡಬೇಕಾದದ್ದು ಮಕ್ಕಳಾದವರ ನಮ್ಮ ಧರ್ಮ. ಅಂದ್ರೆ ಆಟಕ್ಕೆ ಬಂದವರಿಗೆ ಜಾತಿ ಇಲ್ಲ ಅಂತ ಹೇಳುದ? ಹೌದು. ಅಂದ್ರೆ ಅಲ್ಲಿ ಜಾತಿ ಮುಖ್ಯವಾಗುವುದಿಲ್ಲ. ಓ ಮಿತ್ರರೇ, ನಾವೇನೋ ಚೆಂಡಾಟ ಆಡುವುದಕ್ಕಾಗಿ ಬಂದವರು. ನಿಮ್ಮನ್ನು ಕಂಡಾಗ ಮನಸ್ಸಿಗೆ ಒಂದು ಧೈರ್ಯ ಬಂತು. ಯಾಕೆ? ಮತ್ತೆ ಧೈರ್ಯವೇ ಅಲ್ರಿ? ನೀನು ಜೊತೆಗಿದ್ರೆ ಹೆದರಿಕೆ ಬೇಡ. ನಾನು ಏನಂತ ನಾವು ಈರುವರೆ ಆಟವಾಡಬೇಕು ಎಂಬುದಾಗಿ ಭಾವಿಸಿದ್ರೆ ಅದು ಸರಿಯಾಗುವುದಿಲ್ಲ. ಆಟ ಆಡುವಾಗ ಸ್ವಲ್ಪ ಮಂದಿ ಹೆಚ್ಚು ಇದ್ರೆ ಅದು ಒಳ್ಳೆಯದಾಗ್ತದೆ. ಆಟ ನೋಡ್ಲಿಕ್ಕಲ್ಲ, ಆಟ ಆಡ್ಲಿಕ್ಕೆ ತುಂಬಾ ಜನ ಬೇಕು. ಹೌದು. ಆದ ಕಾರಣ ನೀವೆಲ್ಲರೂ ಇದ್ದೀರಿ, ಚೆಂಡು ನಿಮ್ಮ ಕೈಯಲ್ಲೇ ಇದೆ. ಆದ ಕಾರಣ ಚೆಂಡಾಟ ಆಡುವ, ಚೆಂಡು ಕೂಡ ಆಟ ಆಡುವ. ಅಣ್ಣ ಮಾತಾಡ ಅಣ್ಣ. ಯಾಕೆ? ಮೈ ಮುಟ್ಟಿ ಮಾತಾಡ್ಲಿಕ್ಕಿಲ್ಲ, ದೂರದಿಂದ ಮಾತಾಡ್ಬೇಕು. ಓ, ಈಗ ಚೆಂಡಾಟ ಅಲ್ವಾ? ಹೌದು. ಅಣ್ಣ ಮಾತಾಡು ಅಣ್ಣ. ಅಲ್ಲ, ನೀನ್ ಚೆಂಡಾಡು. ಹಾ ಚೆಂಡಾಡು ಆಡು. ನೋಡು ಇಂಥ ಮತ್ತೆ ನೋಡು. ಆಯ್ತು. ಹಾಗಾದ್ರೆ ಆದುದೆಯಾ? ಆದುದೆಯಾ? ನೀನು ಹೇಳಿದಾದ್ಮೇಲೆ ಮತ್ತೆ ಮಾತಿಲ್ಲ. ಅದು 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 ನಾವಿಲ್ಲಿ ನಿಲ್ಬೇಕು. ಅವರು ಅಷ್ಟೇ ತಿಂಗಳು ಹೇಳ್ತಿದ್ರು ಚೆಂಡು ನಾಡಿ ಚೆಂಡು ನಾಡಿ ಚೆಂಡು ನಾಡಿ. ಎಲ್ಲಿ ನಾಡುದೇ ಇಲ್ಲ, ಇಲ್ಲಿ. ನೀವು 4 ಮಂದಿ, ನಾವಿರುವ. ಆಯಕಟ್ಟೆ ಜಾಗ ಹೋಗ ಹೋಗ ಹೋಗ. ಎಲ್ಲಿಗೆ? ಇಷ್ಟು ಬೇಗ ಆಟ ಮುಗಿಸುವುದ ನೀವು? ಆಟ ಪ್ರಾರಂಭ ಆದದ್ದು ಈಗ, ನೀವು ಇಷ್ಟು ಬೇಗ ಮುಗಿಸಿ. ಪ್ರಾರಂಭ ಆದ್ರೂ ಆಟವನ್ನು ಹೆಚ್ಚು ಉದ್ದ ಎಳಿಬಾರ್ದು, ಅದು ಒಳ್ಳೇದಾಗುದಿಲ್ಲ. ಚುಟುಕಿನಲ್ಲಿ ಮುಗಿಸ್ಬೇಕು. ಆಟ ಆಡಬೇಕು ಬೇಡಿ. ಹೌದು. ಆಡುವುದಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಇನ್ನಾಯ್ತು, ಇನ್ನೂ ನಮ್ದು. ಆಟಕ್ಕೂ ಒಂದು ಇಷ್ಟು ಪರಿಧಿ ಎನ್ನುವುದಿಲ್ವಾ? ಪರಿಧಿ ಇಷ್ಟು ಸಮಯ ಎನ್ನುವುದಿಲ್ವಾ? ಪರಿಧಿ ಇಲ್ಲ. ಅಷ್ಟು ಬೇಗ ಆಟ ಮುಗಿಸುವುದಾ? ಖರೀದಿ ಇಲ್ಲ, ಹೊಲಿಗೆ ಇಲ್ಲ. ಅದಾಗುದಿಲ್ಲ. ನಮಗೆ ಇನ್ನೂ ಬೇಕಾ ಆಟ. ಚೆಂಡು ಕೊಡಿ. ಆಟ ಆಡ್ಬೇಕಾ? ಹೌದು, ಆಟ ಆಡ್ಬೇಕಾ? ಆಗ್ಬೇಕು. ಈ ಗದ್ದೆ ಯಾರದ್ದು? ಗದ್ದೆ ಯಾರದ್ದು? ನಮ್ಮಪ್ಪಂದು. ನಿಮ್ಮಪ್ಪಂದು? ನಿನ್ನಪ್ಪಂದ? ಅಲ್ಲ, ನಮ್ಮ ಅಪ್ಪ ಇರ್ತಿದ್ರೆ ಏನು ನಮಗೆ? ಇಲ್ಲ, ಅಪ್ಪ ಇರ್ಲ್ವಾ? ಇಲ್ಲ. ಯಾರು ಅಂತ ಗೊತ್ತುಂಟಾ? ನಿಮ್ಮ ಅಪ್ಪ ಯಾರಂತ ಗೊತ್ತುಂಟಾ? ಗೊತ್ತುಂಟು ನಮಗೆ. ಈ ಗದ್ದೆ ಯಾರ್ದಂತ ಗೊತ್ತುಂಟಾ? ಗೊತ್ತುಂಟು. ಈ ಗದ್ದೆಯನ್ನು ಸ್ಪರ್ಶ ಮಾಡಬೇಕಿದ್ರೆ, ಇಲ್ಲಿಂದ ಕಲೆ ಪ್ರಾರಂಭ ಮಾಡಬೇಕಿದ್ರೆ ಗದ್ದೆ ನಮ್ದಿದು. ಇದು ಸ್ಪರ್ಶ ಕಲ. ಈಗ ಏನು? ಇನ್ನು ನಾವು ಚೆಂಡ ಆಟ ಆಡ್ಬೇಕು ಅಂತ ಇದ್ರೆ ಗದ್ದೆಯ ಬಾಡಿಗೆ ಕೊಡಿ, ಆಮೇಲೆ ಎಲ್ಲ ಮಾತ ಕೇಳು ಕೋಪದಿಂದ ಚೆನ್ನಯ್ಯ ಬಂದು ಜನ್ನ ಕಸಿದು ನೋಗಿ ಹೋಗಿ ನಿಮ್ಮಯ. ಏನು ಏನು ಬಾರಿ ಆಡ್ತೀಯಲ್ಲ ನೀನು? ಯಾರು ಅವರಿಗೆ ಬೆಂಬಲ ಕೊಟ್ಟವ್ರು? ಯಾರು ಆಡ್ಲಿಕ್ಕೆ? ಯಾರಾದ್ರೂ ಪುಯಿಂಕು ಪುಯಿಂಕು ಮಾಡಿದ್ರೆ ಇಲ್ಲಿ ನೋಡ, ಇಲ್ಲಿ ಆಟ ಆಡ್ಬೇಕಿದ್ರೆ ಏನು ಕೊಡ್ಬೇಕು ನಿಮಗೆ? ಗದ್ದೆಯ ಬಾಡಿಗೆ ಕೊಡಬೇಕು. ಇದಕ್ಕೆ ಸುಮ್ಮನೆ ಅಮ್ಮ ಆಟ ಆಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಬಾಡಿಗೆ ಎಷ್ಟುಂಟಂತ ನಿಮ್ಗೆ ಗೊತ್ತುಂಟಾ? ನಿಮಗೀಗ ಬಾಡಿಗೆ ಕೊಡ್ಬೇಕಲ್ವಾ? ಬಾಡಿಗೆ ಬೇಕು. ಇವತ್ತಿನದ್ದು ಮಾತ್ರ ಅಲ್ಲ, ಎಲ್ಲ ದಿವಸದ್ದು ಬೇಕಾ ನಿಮಗೆ ಬಾಡಿಗೆ? ನಮಗೆ ಹಿಂದಿಂದು ನಾವು ಬರ್ದಿಟ್ಟಿದ್ದೇವೆ, ಇವತ್ತಿನ ಕೊಡ್ಬೇಕು. ನಿಮಗೀಗ ಬಾಡಿಗೆ ಕೊಡ್ಬೇಕಲ್ವಾ? ನಿಮಗೆ ಒಟ್ಟಿಗೆ ಕೊಡ್ತೀನಿ. ನಿಮಗೆ ಬಾಡಿಗೆ
ಹಾರ್ಲಿಕ್ಕೆ ಹೌದು, ಗೊತ್ತುಂಟಾ? ನಮ್ಗೆ ಮಾತ್ರ ನಮ್ಮ ಜೀವ ಹಾರ್ಲಿಕ್ಕೆ ನಾನು ಮಾಡಿದ ಚೆಂಡು ನಮ್ಮ ಚೆಂಡಿಗೆ ಕೈ ಹಾಕ್ತೀಯ? ನಾವು ಸುಮ್ಮನೆ ಇರುವುದಿಲ್ಲ. ಏನ್ ಮಾಡ್ತಿ? ನಮ್ಮ ಅಪ್ಪನ ಹತ್ರ ಹೇಳ್ತೇವೆ. ಅಪ್ಪನಲ್ಲ ಅಜ್ಜನಲ್ಲಿ ಬೇಕಿದ್ರೆ ಹೇಳು. ನಮ್ಮ ಮಾತಾಡುದು. ಅಪ್ಪನಲ್ಲ ಅಪ್ಪನ ಸುದ್ದಿ ಅಜ್ಜನ ಸುದ್ದಿ ನಿನ್ನ ಅಪ್ಪ ದೊಡ್ಡ ಕುಂಬಳಕಾಯಿ. ನನ್ನ ಚೆಂಡು ಕೊಡು, ಚೆಂಡಿಗೆ ಕೈ ಹಾಕ್ಬೇಡ, ಕೊಡು ಚೆಂಡು. ಕೊಡು ಚೆಂಡು ಕೊಡು ಅಂತ. ಕೊಡುವುದಿಲ್ಲ. ಅವನ ಹೊಟ್ಟೆ ಹುಟ್ಟು ಇಷ್ಟು ದೊಡ್ಡದು. ಕುಂಬಳಕಾಯಿ ಅಲ್ವಾ? ಹಾ. ನಮ್ಮ ಅಪ್ಪ ಅವನ ಕಣ್ಣು ನೋಡ್ಬೇಕು ಕೆಂಪುಗೆ. ನಿಮಗೆ ಉಂಟಲ್ಲ ಅಪ್ಪನಲ್ಲಿ ಹೇಳಿ ಹಾ. ನಿಮಗೆ ಸರಿಯಾದ ಶಿಕ್ಷೆ ಬರಲಿಲ್ಲ. ನಿನಗೆ ಸ್ವಲ್ಪ ಬಿದ್ದದ್ದು ಕಡಿಮೆ ಆಯ್ತು, ಇನ್ನು ಬೀಳ್ಬೇಕು. 4 ಕೊಡ್ಬೇಕಿತ್ತ. ಕಾಯ್ತಾ ಇದ್ದೆ ನಿನಗೆ ಹುಡುಕಿ. ಇವನಲ್ಲಿ ಎಷ್ಟು ಏನು ಬೇಕಾದ್ರೂ ಮಾಡ್ಬೋದು, ಏನು ಮಾತನಾಡುದಿಲ್ಲ ಅವನು. ನನಗೆ ಗೊತ್ತಿದೆ ಅಂತ ಹೇಳಿ ನಾನು ಅಣ್ಣನಿಗೆ ಗೊತ್ತಿದ್ರೆ ನಾಳೆ ಹೇಳ್ಲಿಕ್ಕಿಲ್ಲ ಗೊತ್ತು. ನಿನ್ನೆಯಿಂದ ಒಂಚೂರು ಬೆನ್ನು ನೋವಿತ್ತು, ಇವತ್ತು ಸರಿ ಆಯ್ತು. ಪಾಪಿ ಹೋಗ. ಮಗನೇ ಇಲ್ಲಿ ಬಾರ, ಇಲ್ಲಿ ಬಾರ. ಹುಚ್ಚ. ತಮ್ಮ, ಚೆಂಡನ್ನೇನೋ ನಾವು ಸೆಳೆದುಕೊಂಡಿದ್ದೇವೆ, ಆದ್ರೆ ಅವರು ಹಾಗೆ ಬಿಡುವವರಲ್ಲ. ಒಂದು ವೇಳೆ ಬುದ್ಧಿವಂತರೇ ಬಂದ್ರು ಅಂತ ಆದ್ರೆ ಪರಿಸ್ಥಿತಿ ಏನಾಗಬಹುದು ಎಂದು ಹೇಳುವುದಕ್ಕಾಗುವುದಿಲ್ಲ. ಯಾವುದಕ್ಕೂ ಆ ಭಗವಂತ ಹೇಗೆ ಬರೆದಿದ್ದಾನೋ ಹಾಗೆ ಮುಂದುವರಿಯಲಿ. ಸೆಣಸಿದಳು ಜಯವಿಲ್ಲದಿರೆ ಕಾಲ್ಮಣಸಿ ಬಗ ಮಕ್ಕಳನು ಓ ಸೆಣಸಿದಳು ಜಯವಿಲ್ಲದಿರೆ ಕಾಲ್ಮಣಸಿ ಬಗ ಮಕ್ಕಳನು ದುರ್ಗುಣಿ ಕಣಿತಿ ಮುದ್ದಿಸು ತಪ್ಪಿ ಕೇಳ್ದನು ಎಣಿಕೆಯೇನೆ ಮಲ್ಲಯ್ಯ ಸಂತೋಷ ಎನ್ನುವಂತಹ ಮರದ ತುದಿಯಲ್ಲಿ ಕೂತಿದ್ದೇವೆ ನಾವಿಬ್ಬರು. ಸತ್ಯವೇ. ಆಗುವುದಕ್ಕೆ ನಾನು ಇಲ್ಲಿ ಹುಟ್ಟಿದವ ಅಲ್ಲ, ನಮ್ಮದು ಆ ಕಡೆ ತೆಂಕಣ ದಿಕ್ಕು. ಹೌದೌದು. ಹೇಳುವವರು ಹೇಳ್ತಾರೆ ನೀಲೇಶ್ವರ ಅಂತ. ಗೊತ್ತುಂಟೋ ಗೊತ್ತಿರ್ಲಿಕ್ಕಿಲ್ವೋ? ಹೌದಪ್ಪ. ಅಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವ ನಾನು, ಒಬ್ಬ ಸ್ಥಾನಿಕ ಬ್ರಾಹ್ಮಣನಾಗಿ ಹುಟ್ಟಿಕೊಂಡವ. ಬದುಕುವುದಕ್ಕೆ ಉದ್ಯೋಗ ಇಲ್ಲ, ಏನು ಮಾಡೋಣ ಎನ್ನುವ ಹಾಗೆ ಆಲೋಚಿಸಿದಾಗ ತುಳುನಾಡಿನಲ್ಲಿ ಬಹಳ ಪಾವಿತ್ರತೆಯನ್ನು ಪಡೆದಂತಹ 4 ಕ್ಷೇತ್ರಗಳು ಅಡೂರು, ಮದೂರು, ಕಾವು, ಕಣಿಪುರ ಎನ್ನುವ ಹಾಗೆ. ಅಡೂರು ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಹೋಗಬೇಕು ಎನ್ನುವ ಹಾಗೆ ಮನಸ್ಸು ಸಂಕಲ್ಪಿಸಿತು. ನೇರ ಅಡೂರಿಗೆ ಹೊರಟೆ. ಇದು ಈಗಿನ ಕತೆ ಅಲ್ಲ, ನನ್ನ ಯೌವನದಲ್ಲಿ. ಹೌದು, ತುಂಬಾ ವರ್ಷದ ಹಿಂದೆ. ಹೊರಟ್ನ ಉರುಡೂರಿಗೆ ಬಂದು ಸೇರಿದೆ. ಉರುಡೂರು ಅಂತ ಹೇಳಿದ್ರೆ ಪರಮೇಶ್ವರನು ಪಾರ್ಥನು ಉರುಳಿದಂತಹ ಸ್ಥಳ. ಉರುಡೂರಿನಲ್ಲಿ ಕುಸ್ತಿ ಪಂದ್ಯಾಟ ಆಗುತ್ತಾ ಇತ್ತು. ಯಾರಿದ್ದೀರಿ ಹೇಳಿ ಕೇಳಿ ಬ್ರಾಹ್ಮಣ ಆದರೂ ಕೂಡ ನಮ್ಮ ಒಂದು ದೇಹ ಎಲ್ಲ ನೋಡುವಾಗ ಯಾರಾದರೂ ಬ್ರಾಹ್ಮಣ ಅಂತ ಹೇಳ್ಯಾರ? ಇಲ್ಲಪ್ಪ. ನೋಡುವಾಗ ಒಂದು ಬಂಟ ಕುಲದಲ್ಲಿ ಹುಟ್ಟಿದವರ ಹಾಗೆ ಇದ್ದೆ ನಾನು. ಸದ್ಯ ಒಬ್ಬರಿಗೆ ನೋಡಿದ್ರೆ ಅಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಆದಿತ್ತು. ಹಾಗೆ ಕುಸ್ತಿಯ ಅಖಾಡಕ್ಕೆ ನಾನು ಇಳಿದದ್ದೆ. ಒಂದಿಬ್ಬರನ್ನು ಗೆದ್ದದ್ದು ಗೊತ್ತುಂಟು. ಆ ಜಾತ್ರೆಗೆ ದೇವರ ಸನ್ನಿಧಾನಕ್ಕೆ ದೇವರ ಸೇವೆಯನ್ನು ಮಾಡುವುದಕ್ಕೆ ಪಡುಮಲೆಯ ಬೂಡಿನ ಪೆರುಮಳ ಬಲ್ಲಾಳರು ಬಂದಿದ್ರು. ನನ್ನ ಕುಸ್ತಿ ವಿದ್ಯೆಯನ್ನು ನೋಡಿ ಮನಸೋತ್ರ ನನ್ನಲ್ಲಿ ಬಂದು ಹೇಳಿದ್ರು, ಸ್ವಾಮಿ ನೀವು ನಮ್ಮಲ್ಲಿಗೆ ಬರಬೇಕು.
ನನಗೂ ಆಲೋಚಿಸಿದೆ. ಬದುಕುವುದಕ್ಕೊಂದು ಒಳ್ಳೆ ಅವಕಾಶ ಅರಸರೇ ತೋರಿಸ್ತಾ ಇದ್ದಾರೆ, ಏನಾದರೂ ಮಾಡುವ ಎನ್ನುವ ಹಾಗೆ ಭಾವಿಸಿ ನೇರವಾಗಿ ಪಡುಮಲೆಯ ಬೀಡನ್ನು ಸೇರಿಕೊಂಡೆ. ಸೇರುವಾಗ ಒಬ್ಬ ಸಾಮಾನ್ಯನಾಗಿ ಬಂದವ ನಾನು. ನನ್ನ ತಲೆ ಎಲ್ಲಿಯವರೆಗೆ ಕೆಲಸ ಮಾಡುತ್ತದೆ ಎನ್ನುವುದಕ್ಕೆ ವರ್ತಮಾನ ಸ್ಥಿತಿಯಲ್ಲಿ ಪಡುಮಲೆಯ ಮಲ್ಲಯ ಬುದ್ಧಿವಂತ, ಅಮಾತ್ಯ ಶ್ರೇಷ್ಠ ಎನ್ನುವ ಹಾಗೆ ಎಲ್ಲವರು ಕರೀತಾ ಇದ್ದಾರೆ. ಅರಸರಿಗಿಂತಲೂ ಹೆಚ್ಚು ಅಂತ ಕೆಲವರೆಲ್ಲ ಹೇಳುವುದು. ಅರಸನಿಗೆ ಸತ್ಯ ಹೇಳುವುದ, ಅವನಿಗೆ ಏನು ಗೊತ್ತಿಲ್ಲ. ನನ್ನ ತಲೆ ಇರುವ ಕಾರಣ ಪಡುಮಲೆ ಇಷ್ಟರಲ್ಲಿ ಉಂಟು. ಹಾಗಾದ್ರೆ ಪಡುಮಲೆ ಪೂರ್ತಿ ನಿಮ್ಮ ತಲೆಯಲ್ಲಿ ಉಂಟು ಅಂತ ಆಯ್ತು. ನನ್ನ ತಲೆಯಲ್ಲಿ ಏನು ಬೇರೆ ಮುಂಡಾಸು ಕಾಣುವುದಿಲ್ಲ ನಿನಗೆ? ಹಾಗಲ್ಲ, ಪಡುಮಲೆಯ ಆಗು ಹೋಗುಗಳು ಅದೆಲ್ಲ ನನ್ನ ಕೈಯಲ್ಲುಂಟು. ನಾನು ಸುಮ್ಮನೆ ಇರುವುದು ಯಾಕೆ? ಹೇಳಿ ಕೇಳಿ ಬಲ್ಲಾಳನಿಗೆ ಮಕ್ಕಳಿಲ್ಲ. ಇವತ್ತಲ್ಲ ನಾಳೆ ಸಾಯುವುದೇ. ಅವ ಸತ್ರೆ ಆ ಜಾಗಕ್ಕೊಂದು ನಾವಾಗ್ತದಲ್ಲ. ನಾವು ಇಷ್ಟು ವರ್ಷದಿಂದ ಕಾದದ್ದು ಇದಕ್ಕೆ. ಒಂದು ಜಾಗ ಸಿಕ್ಕದೆ ನೀವು ಹಿಂದೆ ಹೋಗುವುದೇ ಇಲ್ಲ ಅಂತ ಆಯ್ತು. ಎಲ್ಲ ಹೋಗುವವರು ಹೋದ್ರೂ ನಮಗೆ ಜಾಗ ಸಿಗುತ್ತದೆ ಅಂತ ನಾವು ಆಲೋಚನೆ ಮಾಡಿದ್ದು. ಆದ್ರೆ ಏನು ಮಾಡೋಣ, ಹೋದವರ ಜಾಗಕ್ಕೆ ಬೇರೆ ಜನ ಮಾಡಿದ್ರು, ನಮ್ಮ ಪೆಟ್ಟಿಗೆ ಅಲ್ಲೇ ಉಂಟು. ಸ್ವಾಮಿ, ಅದು ಹಾಗಲ್ಲ, ಹೋಗುವಷ್ಟು ಹೋಗಿದೆ, ಆದ್ರೆ ನೀವು ನಿರೀಕ್ಷೆ ಮಾಡಿದಷ್ಟು ಹೋಗ್ಲಿಲ್ಲ ಅಂತ ಅಷ್ಟೇ. ಇಲ್ಲದಿದ್ರೆ ಈ ಬಲ್ಲಾಳನಿಗೆ ಬೇಟೆಗೆ ಹೋಗ್ಲಿಕ್ಕೆ ಏನು ಇನ್ನು ಹೊಂತಕಾರ ಪ್ರಾಯವ ಅವನದ್ದು. ಹೋದವನಿಗೆ ಕಾಡಿನಲ್ಲಿ ಯಾವುದೋ ಒಂದು ಮುಳ್ಳು ತಾಗಿತಂತೆ ಕಾಲಿಗೆ. ಹೌದು, ಔಷಧೋಪಚಾರ ನಮಗೆ ಗೊತ್ತಿಲ್ವಾ? ಓ ದೇವರೇ, ನಾನು ಎಷ್ಟು ದೇವರಿಗೆ ಕೈ ಮುಗಿದಿದ್ದೇನೆ. ಯಾಕೆ? ಅರಸರು ಸತ್ತೇ ಹೋಗ್ತಾರೆ ಅಂತ ನಾನು ಅಂದುಕೊಂಡೆ. ನಿನಗೆ ಗಂಡನಿಗೆ ಇಲ್ಲಿ ಸ್ವರ ಇಲ್ಲದಿದ್ರು ನೀನು ಯಾವ ದೇವರಿಗೂ ಕೈ ಮುಗಿಯುವುದಿಲ್ಲ. ಬಲ್ಲಾಳನಿಗೆ ಬೇಕಾಗಿ ದೇವರಿಗೆ ಕೈ ಮುಗಿತು. ಅರಸರು ಅಂತ ಹೇಳಿದ್ರೆ ದೇವರಲ್ವಾ? ಎಂತದು ಕರ್ಮದ ದೇವರ? ಅವ ಹಾಗೆ ಸಾಯ್ತಾನೆ ಅಂತ ನಾನು ಭಾವಿಸಿದ್ದೆ. ಔಷಧೋಪಚಾರದ ವಿದ್ಯೆ ನನಗೂ ಗೊತ್ತುಂಟು. ನಾವು ನೀಲೇಶ್ವರದಲ್ಲಿ ಸುಮ್ಮನೆ ಅಷ್ಟು ವರ್ಷ ಏನು ಸುಮ್ಮನೆ ಕಾಲ ವ್ಯರ್ಥ ಮಾಡಿದ್ದ? ಹೆಚ್ಚು ನಾನು ಹೇಳುವುದೆಲ್ಲ ಕೇಳಿದ್ದೇನೆ. ಮಂತ್ರವಾದ, ಮಾಟ, ಮಾರಣ, ಆಯುರ್ವೇದ ಎಲ್ಲ ಕಲಿತಿದ್ದೇನೆ. ನೀವು ಊರಲ್ಲಿ ಇರುವುದಕ್ಕಿಂತ ಹೆಚ್ಚು ಕಾಡಿನಲ್ಲೇ ಇದ್ದದ್ದು. ಮತ್ತೆ ಅಂದ್ರೆ ಕಾಡಿನಲ್ಲಿ ಅದಕ್ಕೆ ಬೇಕಾದದ್ದನ್ನು ಸಂಗ್ರಹ ಮಾಡುವುದು ಹೇಗೆ? ನಾನು ಗಂಡ ಎನ್ನುವ ನೆನಪಿರ್ಲಿ ನಿನಗೆ. ಅಲ್ಲ, ಸಮಸ್ಯೆ ಮಾಡುವುದಿಲ್ಲ ನಾನು. ಮುದುಕ ಸಾಯ್ತಾನೆ ಅಂತ ಭಾವಿಸಿದೆ ಮುಳ್ಳು ತಾಗಿ. ಅವಳು ಆ ಬಿಲ್ಲ ಕುಲದಲ್ಲಿ ಹುಟ್ಟಿದ ಮಾರಿ ಸಂತಾನಗಳು ಇವುಗಳನ್ನೆಲ್ಲ ಕಟ್ಟಿಕೊಂಡು ತಂದು ಬೀಡಿನ ಮೆಟ್ಟಿಲನ್ನೆಲ್ಲ ಹತ್ತಿಸುವುದು. ಅವುಗಳಿಗೆ ಯಾವುದನ್ನು ಎಲ್ಲಿ ಇಡಬೇಕು ಅಲ್ಲಿಯೇ ಇಡಬೇಕು. 4 ಕಾಲಿದ್ದು ಮನೆಯ ಮುಂದೆ ಇರಬೇಕು, ಮನೆಯ ಒಳಗಡೆ ಕರ್ಕೊಂಡು ಬರುವುದಲ್ಲ. ಸ್ವಾಮಿ, ಅದನ್ನು ನೀವು ಹೇಳಲಿಕ್ಕೆ ಆಗ್ತದೆ? ಹೇಳಲಿಕ್ಕೆ ಆಗದಿದ್ರು ಹೇಳುವುದಕ್ಕೆ ಉಳಿಯುವುದಕ್ಕೂ ಆಗುವುದಿಲ್ಲ, ಮನಸ್ಸು ಕೊರಗುತ್ತದೆ. ಈಗ ನಿಮ್ಮ ಮನೆಯೊಳಗೆ ನಾನು ಬಂದು ಸೇರಿಕೊಳ್ಳಿಲ್ವಾ? ನಾವು ಎಲ್ಲವರ ಹಾಗಲ್ಲ. ಬ್ರಾಹ್ಮಣರು ಅಂತ ಹೇಳಿದ್ರೆ ಸಮುದ್ರ ಇದ್ದ ಹಾಗೆ, ಬೇರೆ ಜಾತಿಯವರು ಅಂತ ಹೇಳಿದ್ರೆ ನದಿಗಳಿದ್ದ ಹಾಗೆ. ಯಾವ ನದಿಯೂ ಬಂದು ಸೇರುವುದು ಸಮುದ್ರವನ್ನು. ನೀನು ಬಂಟ ಜಾತಿಯಲ್ಲಿ ಹುಟ್ಟಿದವಳು, ನಾನು ಬ್ರಾಹ್ಮಣ ಎನ್ನುವ ಭೇದ ಭಾವ ಇಲ್ಲ. ಕಡಲು ಎಲ್ಲದನ್ನು ತಗೊಳ್ತದೆ, ಆಯ್ತಾ? ಹಾಗೆ ಹಾಗಂತ ಅವರಿಗಾಗ್ತದ ಅದು? ಅರಮನೆಗೆ ಆಗುವುದಿಲ್ಲ. ನಮ್ಮ ಮನೆಗೆ ಆದದ್ದೆಲ್ಲ ಅರಮನೆಗೆ ಆಗುವುದಿಲ್ಲ. ಹೌದು, ನಮ್ಮ ಮನೆಯಲ್ಲಿ ಊಟ ಮಾಡಿದ್ದೆಲ್ಲ ಅರಮನೆಯಲ್ಲಿ ಊಟ ಮಾಡುವುದಲ್ಲ. ಅರಮನೆಯಲ್ಲಿ ಇದ್ದ ಊಟದಷ್ಟು ನಮ್ಮ ಮನೆಯಲ್ಲಿ ಸಿಕ್ಕಿತು ಅಂತ ಯೋಚನೆ ಮಾಡ್ಲಿಕ್ಕೂ ಇಲ್ಲ. ಸಿಗಬೇಕು ಎನ್ನುವ ಹಾಗೆ ಭಾವಿಸಿದವ ನಾನು. ಬಂದ್ಲ ಅವಳಿಗೆ, ಅಯ್ಯೋ ದೇವರ, ಅವಳ ಹೊಟ್ಟೆ ನೋಡಿದ್ಯಾ? ನನಗಾದರೂ ಈ ಹೊಟ್ಟೆಯನ್ನು ಹೊರುವುದಕ್ಕೆ ಕಷ್ಟ ಆಗುತ್ತದೆ. ಅವಳು ಆ ಹೊಟ್ಟೆಯನ್ನು ಹೊತ್ತುಕೊಂಡು ಅರಸರಿಗೆ ಔಷಧೋಪಚಾರ ಮಾಡ್ಲಿಕ್ಕೆ ಬಂದಳ. ಹೆಣ್ಣು ಮಕ್ಕಳ ಹೊಟ್ಟೆಗೆಲ್ಲ ಹಾಗೆ ಹೇಳಬಾರದು. ಎಂತದು ಹೊಟ್ಟೆ? ಅವಳ ಹೊಟ್ಟೆಗೆ ಏನು ಒಂದು ಭೂತ ಕೂಡ ಪೆಟ್ಟು ಹೊಡಿಲಿಲ್ಲ. ನಾನು ಹಾಗೆ ಗರ್ಭಿಣಿ ಹಾಗೆ ಹಡ್ದದ್ದಿಲ್ವಾ? ನೀನು ಹಡ್ದದ್ದೆಲ್ಲ ಹಾಗೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾಕೆ? ಅದು ಕ್ಷೇತ್ರ ಸರಿ ಇಲ್ಲದಿದ್ರು ಬೀಜ ಸರಿ ಉಂಟು. ಈಗ ನಾನು ಸರಿ ಇಲ್ಲ ಹೇಳುವುದಾ? ಅವರದ್ದು ಹಾಗಲ್ಲ, ನಮ್ಮ ಉಪಮೆಗೆ ಅವರು ಸೇರುವುದಿಲ್ಲ. ಯಾಕೆ? ನೀನು ಪುರಾಣ ಓದಿದ್ಯಾ? ಪುರಾಣ ನಾನು ನನಗೆ ಎಲ್ಲಿ ಸಿಗ್ತದೆ ಅದನ್ನೆಲ್ಲ ಓದಲಿಕ್ಕೆ? ಅದರಲ್ಲೊಂದು ಹಾಡನ್ನು ಕೇಳಿದ್ದೀಯಾ? ಗಾಂಧಾರಿ ಹೆತ್ತಾಳು 101 ಮಕ್ಕಳ, ಒಂದಕ್ಕೂ ಸ್ವಯ ಬುದ್ಧಿ ಇಲ್ಲ. ನಮ್ಮ ಮನೆ ನೋಡಿದ ಮೇಲೆ ಊರಿನವರೆಲ್ಲ ಹಾಗೇ ಹೇಳುವುದು. ಯಾವುದು? ಒಂದಕ್ಕೂ ಸ್ವಯ ಬುದ್ಧಿ. ನಮ್ಮ ಮನೆಯಲ್ಲಿರುವಂತದ್ದು ಅಂತದ್ದಲ್ಲ, ಅದು ನನ್ನ ಮಕ್ಕಳು, ಅದು ತೊಂದರೆ ಇಲ್ಲ. ಮಂತ್ರಿಗಳ ಮಕ್ಕಳು ಹಾಗೆ ಎಲ್ಲ ಸರಿ ಇದ್ರೆ ಮಂತ್ರಿಗಳ ಮಕ್ಕಳು ಅಂತ ಆಗುವುದಿಲ್ಲ, ಸ್ವಲ್ಪ ಕಡಿಮೆ ಬೇಕು.
ಹಾಗಾಗಲೇ ಮಂತ್ರಿಗಳ ಮಕ್ಕಳು ಅಂತ ಗೊತ್ತಾಗುವುದು. ಹೌದು. ಆದ್ರಿಂದ ನನ್ನ ಮಕ್ಕಳು ಏನು ಮಾಡಿದ್ರು ಚಂದ, ಹಾಗಂತ ಅವಳು ಬಂದ್ಲೋ, ಔಷಧೋಪಚಾರವನ್ನು ಮಾಡಿದ್ಲೋ, ಅಲ್ಲೇ ಹೆತ್ಲಲ್ಲ, ಅರಮನೆಯಲ್ಲಿ ಹೆತ್ತದ್ದು ಆಯ್ತಾ. ಆ ಮಕ್ಕಳು ಎರಡು ನಾನು ನಿಜವಾಗಿ ಆಲೋಚನೆ ಮಾಡೋದು ಏನು, ನಮಗೆ 2 ಬೇಕು ಅಂತ ಕೇಳಿದ್ರೂ ಬರುವುದಿಲ್ಲ. ಇವುಗಳಿಗೆ ತಿನ್ನುವುದಕ್ಕೆ ಅನ್ನ ಇಲ್ಲ, 2 ಹುಳಗಳು ಒಮ್ಮೆಲೇ ಹುಟ್ಟಿದ್ವಲ್ಲ. ದೇವರು ಕೊಟ್ರೆ ಹೇಗೆ ಅಂತ ಹೇಳುವುದಕ್ಕೆ ಕೈ ಎತ್ತಿ ಹೀಗೆ ಕೊಡ್ತಾನೆ ಅಂತ ದೇವಿಗೆ ಅನ್ನಿಸಿತು ನೋಡಿ. ದೇವಿಗೆ ಅನ್ನಿಸುವುದಲ್ಲ, ದೇವರಿಗೆ ಅನ್ನಿಸಿದ್ದು ಅಲ್ಲ. ನಾನು ಆಲೋಚನೆ ಮಾಡಿದ್ದು ಮುದುಕ ಹೋದ್ರೆ ಜಾಗ ನನಗೆ ಸಿಗುತ್ತದೆ ಅಂತ. 2 ಪಿಂಡಗಳು ಬಂತಲ್ಲಿಗೆ. ಬಿಲ್ಲವರಲ್ವಾ, ಅವರಿದ್ರೆ ಏನಾಯ್ತು, ನಿಮಗೇನು ಸಮಸ್ಯೆ? ನಮ್ಮ ದಾರಿಗೆ ಬರುವಂತಹ ಯಾವುದೇ ಮುಳ್ಳನ್ನು ಅದು ದೊಡ್ಡದು ಚಿಕ್ಕದು ಎನ್ನುವ ಹಾಗೆ ನಾವು ಆಲೋಚಿಸುವುದಲ್ಲ. ಶತ್ರು ಮೂಲವನ್ನು ಬುಡ ಸಮೇತ ಕೀಳಬೇಕು ಎನ್ನುವುದು ನನ್ನ ಗುರುಗಳು ಹೇಳಿಕೊಟ್ಟಂತಹ ಮಾತು. ಹಾಗಾಗಿ ಬಿಲ್ಲ ಜಾತಿಯಲ್ಲೇ ಹುಟ್ಲಿ, ಯಾವ ಜಾತಿಯಲ್ಲೇ ಹುಟ್ಲಿ, ಮಕ್ಕಳು ಎನ್ನುವ ಕಾರಣಕ್ಕೆ ಬಿಡುವುದಕ್ಕಾಗುವುದಿಲ್ಲ. ಈಗ ಮಕ್ಕಳಾಗಿರಬಹುದು, ನಾಳೆ ಬೆಳೆದ ಮೇಲೆ ಮತ್ತೆ ಕತ್ತರಿಸೋದಕ್ಕಾಗ್ತದ? ಆಗೋದಿಲ್ಲ. ಆದ್ರಿಂದ ಮಕ್ಕಳನ್ನು ಕೊಲ್ಲಬೇಕು ಅಂತ ಸಂಚು ಮಾಡಿದೆ, ಆಗಲೇ ಇಲ್ಲ. ಹಾಗಂತ ನಾನು ಬಿಡ್ಲಿಲ್ಲ. ನೀವು ಹಾಗೆಲ್ಲ ಒಂದು ಪ್ರಯತ್ನದಲ್ಲೆಲ್ಲ ಬಿಟ್ಟು ಕೊಡುವವರಲ್ಲ ಬಿಡಿ. ಮಕ್ಕಳನ್ನು ಹೆತ್ತು 10 ದಿವಸದಲ್ಲಿ ಮಕ್ಕಳ ಮಡೆ ಬಟ್ಟೆಯನ್ನು ಒಗೆಯುವುದಕ್ಕೆ ಹೊಳೆ ಬದಿಗೆ ಹೋದಂತಹ ಅವಳು ತೆಂಗಿನ ಗರಿ ತೋಡಿನ ಹತ್ತಿರ ಹೌದು ಬಿದ್ದು ಸತ್ತಳಂತೆ. ನೀನು ಆಲೋಚನೆ ಮಾಡು, ತೆಂಗಿನ ಮರದಲ್ಲಿರುವಂತಹ ಗರಿ ಗರ್ಭಿಣಿ ಹೆಂಗಸರು ಅಥವಾ ಬಾಣಂತಿ ಹೆಂಗಸರು ಆ ಮರದ ಕೆಳಗಡೆಯಿಂದ ಹೋಗಿದ್ರು ಅಂತ ಆದ್ರೆ ಒಂದು ಗರಿಯಾದ್ರೂ ಆ ಹೆಂಗಸರಿಗೆ ತೊಂದರೆ ಕೊಡ್ತದ? ಕೊಡುವುದಿಲ್ಲ. ಕೊಡದೇ ಇರುವ ಕಾರಣ ಅದನ್ನು ಕಲ್ಪವೃಕ್ಷ ಅಂತ ಹೇಳುವುದು. ಹಾಗಾದ್ರೆ ಬಿತ್ತು ಹೇಗೆ? ಅದು ನಮ್ಮದು. ನಾವು ನೀಲೇಶ್ವರದಿಂದ ತಂದ ಭಸ್ಮ ಇತ್ತ, ಭಸ್ಮದ ಪ್ರಯೋಗ ಮಾಡಿ ನೀವು ತೆಂಗಿನ ಮರಕ್ಕೂ ಪ್ರಯೋಗ ಮಾಡ್ತಿರಲ್ವಾ? ನಮ್ಮದು ಹೆಚ್ಚಿನದ್ದು ಈ ಸಲ ತೆಂಗಿನ ಮರಕ್ಕೆ ಆದದ್ದು, ಬೇರೆ ಎಲ್ಲಿಗೂ ಪ್ರಯೋಗ ಆಗಲಿಲ್ಲ. ಆಯ್ತಾ, ಅವಳು ಸತ್ಲು ಅಂತ ಭಾವಿಸಿದ್ರೆ ಆ ಮಕ್ಕಳನ್ನು ತಂದು ಬಲ್ಲಾದ್ರು ಬೀಡಿನಲ್ಲಿ ಸಾಕಿದ್ರು. ಈಗ ಮೊನ್ನೆ ಕೊಂಡು ಹೋಗಿ ಯಾರು ನರಸತ್ತವ, ಅವುಗಳಿಗೆ ಒಂದೊಂದು ಹೆಸರ. ಅಯ್ಯೋ, ಸಾಯನ. ಹೌದು, ಅವನಲ್ಲಿಗೆ ಕಳಿಸಿದ್ದಾರಂತೆ. ಮಕ್ಕಳು ಹೋಗಿದ್ದಾರಂತೆ, ನನಗೆ ಗೊತ್ತಾಗಿದೆ ವಿಷಯ. ನಾನು ಆಲೋಚನೆ ಮಾಡುವುದು ಅದಲ್ಲ. ಆ ಮಕ್ಕಳು ಒಂದು ಹೇಳಿಕೊಟ್ರೆ 60 ಕಲಿತಾವೆ. ನಮ್ಮ ಮಕ್ಕಳಿಗೆ ತಲೆಗೆ ಇದನ್ನು ವಿದ್ಯೆಯನ್ನು ತುರುಕಿಸಿದ್ರು ಒಂದು ತಲೆಗೆ ಹತ್ತುವುದಿಲ್ಲ. ಎಲ್ಲಿಂದ ಎಲ್ಲ ಮಂತ್ರಿಗಳ ಮಕ್ಕಳಲ್ವಾ? ನನ್ನದನ್ನು ನನಗೆ ತಿರುಗಿಸಬೇಡ. ಇರ್ಲಿ, ಏನೇ ಆಗಲಿ, ಹೇಗಾದ್ರೂ ಇವತ್ತಲ್ಲ ನಾಳೆ ಆದ್ರೂ ಒಳ್ಳೆದಾದಾರು ನನ್ನ ಮಕ್ಕಳು ಎನ್ನುವ ವಿಶ್ವಾಸದಲ್ಲಿ ನಾನಿದ್ದೇನೆ. ನಿನ್ನನ್ನು ಮದುವೆಯಾದ ಮೇಲೆ ಜೀವನದಲ್ಲಿ ಯಾವುದಕ್ಕೆ ನನಗೆ ಕೊರತೆ ಆಗದಿದ್ರೂ ಮಕ್ಕಳಿಗಂತೂ ಕೊರತೆ ಆಗಲಿಲ್ಲ. ನನಗೂ ಹಾಗೆ ಸ್ವಾಮಿ. ಓ, ನಿಮ್ಮನ್ನು ಮದುವೆಯಾದ ಮೇಲೆ ನನ್ನ ಪೆಟ್ಟಿಗೆಯಲ್ಲಿ ಎಷ್ಟು ಉಂಟು ಅಂತ ನನಗೇ ಗೊತ್ತಿಲ್ಲ. ನಿನಗೆ ಪೆಟ್ಟಿಗೆಯಲ್ಲಿ ಎಷ್ಟುಂಟು ಅಂತ ಗೊತ್ತಿಲ್ಲ, ನನಗೆ ಮನೆಯಲ್ಲಿ ಹುಟ್ಟಿಕೊಂಡದ್ದು ಎಷ್ಟುಂಟು ಅಂತಲೇ ಗೊತ್ತಿಲ್ಲ. ಯಾರಿಗೆ ಎಳದಳಿರ ನಯನಗಳಿತರ ಬಳಲಿತೇನೆ ಮಕ್ಕಳೇ. ಎಳೆದಳಿರ ನಯನಗಳಿತರ ಬಳಲಿತೇನೆ ಜಲದ ದಾರಿಯು ಇಳಿಯುತ್ತಿದೆ ಮೈಯೊಡುಗಿದಿ ಪರಿತಿಳೊಗಿರನಗೆ ಮಕ್ಕಳೇ. ಅಪ್ಪಣ್ಣ
ñೈ ñೈ ಅಪ್ಪ ಅಮ್ಮ ನೈ ನೈ ನೈ. ಅಪ್ಪ ಅಮ್ಮ ñೈ ñೈ ಅಪ್ಪ ಅಪ್ಪ ಆಪ ಅಲ್ಲ ಮತ್ತೊಂದು. ನೀನೀಗ ಹೋಗಿ ಅವಳನ್ನು ಏನು ಮಾಡಿದ್ದು ಮಗ? ಅಮ್ಮನನ್ನು ಅಪ್ಪಿದ್ದು ಅಮ್ಮ. ಅಪ್ಪ ಉಮ್ಮ. ಸಾಕು. ಇವ ಎಂತದ್ದೋ ಹೇಳ್ತಾನೆ ಬೇರೆ. ಅವ ನಿನ್ನನ್ನು ಏನು ಮಾಡಿದ್ದು? ಅವ ತಾಯಿಯನ್ನು ಬಂದು ಅಪ್ಪಿಕೊಂಡದ್ದಲ್ವಾ? ತಾಯಿ ಅಂತ ನಿನಗೆಲ್ಲ ಅವನಿಗೆ ಗೊತ್ತಿದ್ರೆ ಸಾಕು. ಅಮ್ಮ ಎಂತದ ಅಮ್ಮ? ಬೇಕಾದಷ್ಟು ಬೆಳಿಗ್ಗೆ ಉದಯ ಕಾಲದಲ್ಲಿ ಎದ್ರು ಒಂದಿಷ್ಟು ಹಂದಿ ತಿಂದ ಹಾಗೆ ತಿಂದ್ರು, ಗದ್ದೆ ಬದಿಗೆ ಹೋದ್ರು, ಆಟ ಆಡಿ ಬರುವುದು ಬಿಟ್ಟು ಹಂದಿ ತಿಂದಾಗೆ ನಾವು ತಿಂತೇವ. ಹಂದಿ ತಿನ್ನುವುದನ್ನು ನಾವು ತಿಂತೇವ. ಹಾಗಲ್ವೋ ಅದೊಂದು ಮಾತಿಗೆ ಹೇಳುವುದು. ನಾವು ನಿಮ್ಮ ಹಂದಿಯ ಮಕ್ಕಳೇ. ಏ, ಅಯ್ಯೋ, ನೀನು ಹಾಗೆ ಹೇಳಿದ್ರೆ ನಿನ್ನ ಅಮ್ಮನಿಗೆ ಅಪವಾದ ಬರ್ತದೆ. ಮತ್ತೆ ತಿನ್ನುವುದು ತಪ್ಪಂತಂದ್ರೆ ಮತ್ತೆ ತಗೊಂಡೋಗಿ ಅಲ್ಲೆಲ್ಲ ರಾಶಿ ಇಟ್ಟದ್ದು ಹೇಗೆ ಹಾಗೆ ಬಂದು ತಿಂದು ಹೋಗ್ಬೇಕು. ಆಯ್ತು ಮಗ, ಏನೋ ಅಪ್ಪ ನೈ. ಅಪ್ಪ ನ್ಯಾಯ ಅಲ್ಲ ಮತ್ತೆ ಹ, ಅವ ಇವನಿಗೆ ಕೊಡದೆ ತಿನ್ನುವುದು. ಹೌದಾ? ಹೌದು. ಆದ್ರಿಂದಲೇ ಇವ ನರಪೇಟಲಾಗಿದ್ದಾನೆ. ಅವ ತಿಂದು ತಿಂದು ಅಲ್ಲಿಗೆ ಗಿಡ್ಡಕ್ಕೆ ಎಲ್ಲಿ ಆಗಿಕೊಂಡು. ಕೊಡುವುದು? ನನಗೆ ಕೊಡುವುದೇ ಇಲ್ಲ, ಎಲ್ಲ ಕೈ ಹಾಕಿ ತೆಗಿತಾನೆ. ಹೌದಾ? ನನಗೆ ಕುಡಿಯುವುದು ಮಾತ್ರ ಅಪ್ಪ. ಹೇ, ಒಂದ ಮಾತಾಡ್ಬೇಕು, ಇಲ್ಲದಿದ್ರೆ ಕೂಗಬೇಕು. ಅಣ್ಣ ತಿನ್ನುವಾಗ ನೀರು ಮಾತ್ರ, ತಿನ್ನುವುದಲ್ಲವ. ಅಣ್ಣ ಅಣ್ಣ ನೀ ಹೇಳಣ್ಣ. ಮಕ್ಕಳೇ, ಅಪ್ಪ ಬೆಳಿಗ್ಗೆ ಎದ್ದು ಹೌದಪ್ಪ. ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಅಲ್ಲಲ್ಲೇ ತೀರಿಸಿ ಬೇಕಾದಷ್ಟು ಉದರ ಪೋಷಣೆಗೆ ಆಹಾರವನ್ನು ಸೇವಿಸಿ. ಇದರ ಪೋಷಣೆಗೆಲ್ಲ ಹಸಿವೆಗೆ ತಿನ್ನುವುದು. ಉದರ ಪೋಷಣೆ ಅಂತ ಹೇಳಿದ್ರೆ ಅದೇ, ಅದನ್ನು ದೊಡ್ಡ ಶಬ್ದದಲ್ಲಿ ಉದರ ಪೋಷಣೆ ಅಂತ ಹೇಳುವುದು. ದೇಹ ನೀವು ಪೋಷಣೆಗೆ ಬೇಕಾಗಿ ಆಹಾರವನ್ನು ಭುಂಜಿಸಿ ಅಪ್ಪ. ನೀವು ಮಂತ್ರಿಗಳ ಮಕ್ಕಳು ಮಗ. ಹೊಟ್ಟೆಯನ್ನು ತುಂಬಿ ಸ್ವಲ್ಪ ಲಘುವಾದ ಶಬ್ದ ಅಲ್ಲ, ಗುರುವಾದ ಶಬ್ದವನ್ನು ಮಾತಾಡಬೇಕು. ನಿಮ್ಮ ಅಪ್ಪ ಇಷ್ಟು ದೊಡ್ಡ ಶಬ್ದ ಹೊತ್ತಾಕುವಾಗ ನೀವು ಒಂದು ಸಣ್ಣ ಹೊತ್ತಾಕುದು ಎಂತದು ಹಲಸಿನಕಾಯಿ ಹೊತ್ತಾಕಿದ್ದ. ನೀನು ಅಟ್ಟದಲ್ಲಿ ಹೋಗಿದ್ಯಾ, ನೋಡಿದ್ಯಾ ಎಷ್ಟು ಗ್ರಂಥ ಉಂಟು ಅಂತ? ಹೌದು. ಅದೆಲ್ಲ ನಾನು ಓದಿದ್ದು. ಅದಕ್ಕೆಲ್ಲ ನಾನು ಹೀಗೆ ಮಾತನಾಡುವುದು. ಗೆದ್ದಲು ತಿಂದದ್ದೆಲ್ಲ ನೀವೇ ಓದಿದ್ದ? ಅಪ್ಪ ಓ, ಮತ್ತೆ ಆಟವಾಡುವುದಕ್ಕೆ ಹೋದ್ರಿ ಮಗ. ಹೋದವರು ಬರುವಾಗ ಯಾವಾಗಲೂ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಬರ್ತಾ ಇದ್ದವರು. ಇವತ್ತು ಆಗಲ್ಲ. ಅಯ್ಯೋ, ಏನು ನಿನ್ನ ಅಪ್ಪ ಸತ್ತಿದ್ದಾನ? ನನ್ನ ಅಪ್ಪ ಸತ್ತಿದ್ದಾನ? ತಲೆಗೆ ಕೈ ಇಟ್ಟಿದ್ದೀನಿ. ಏಯ್, ಅವನ ಅಪ್ಪ ಸತ್ರೆ ಅವನ ಅಪ್ಪ ನಿನಗೇನಾಗುತ್ತಾನೆ? ಏನಾಗ್ತದೆ? ಈ ಒಂದು ಹೊಸ ಇದು ವಿಷಯ ಗೊತ್ತಾಗಲಿಲ್ಲ. ಏನಾಗ್ತದೆ? ನನ್ನ ಅಪ್ಪನಿಗೆ ಮೊದಲು ಹುಟ್ಟಿದವ ನೀನು ಮಂಗ. ನಾನು ಹೇಳಿದೆ ಅಮಾವಾಸ್ಯೆಯ ದಿವಸ ನಾಳೆ. ಹೆರುವುದು ಬೇಡ 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 ಅಂತ ಅವಳಿಗೆ ಅವಸರ ಆಯ್ತು, ಹೆತ್ತೆ ಬಿಟ್ಟು. ಸ್ವಾಮಿ, ಅಪ್ಪ ನಾಳೆ ಅಮಾವಾಸ್ಯೆ ದಿವಸ ಅಮ್ಮ ಹೇಳ್ತಾರ. ನಾಳೆ ಅಲ್ಲ? ನಾಳೆ ಅಲ್ವಾ? ಅದು ಮೊದಲು ನೀವು ಹುಟ್ಟುವುದಕ್ಕಿಂತ ಮೊದಲಿನ ವಿಷಯ. ಹೆರ್ಲಿಕ್ಕೆ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅಂತೆಲ್ಲ ಉಂಟಾ? ನೋಡಿಕೊಂಡು ಹೆರಬೇಕು, ಇಲ್ಲದಿದ್ರೆ ಹೀಗಾಗ್ತಿತ್ತ ಇದು. ಈಗಾಗ್ಲೂ ಮತ್ತೆ ಏನಪ್ಪ ನಾವು ಹೊಟ್ಟೆಯೊಳಗೆ ಎಷ್ಟು ದಿವಸ ಅಂತ ಕೂತ್ಕೊಳ್ಳೋದು, ಕೈ ಕಾಲು ಮಡಚಿ ಕೂತು 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 ಸಾಕಾಗಿ ಮತ್ತೆ ಹೊರಗೆ ಬಂದದಲ್ವಾ ನಾವು. ಅದಕ್ಕೆ ಅಮ್ಮ ಹೆರ್ತೇನೆ ಅಂತ ಹೇಳುವಾಗ ನಾನು ಶುಕ್ರವಾರ ಹುಟ್ಟಿದ್ದು. ನನಗೆ ಒಂದು ಸ್ಪಷ್ಟ ಆಯ್ತು, ಹಾ. ಇವ ಕಲ್ತದ್ದಕ್ಕೆ ಕಣ್ಣು ಕೈ ಕಾಲಿಲ್ಲ ಅಂತ. ಎಲ್ಲ ಅಕ್ಷರವೇ ಇದ್ದದಂತೆ. ಸರಿ ಮಗ, ಆಟವಾಡುವುದಕ್ಕೆ ಹೋದಂತಹ ನೀವು ಕಣ್ಣೀರನ್ನು ಸುರಿಸಿಕೊಂಡು ಬರ್ತಾ ಇದ್ದೀರಿ. ಮುಖ ಮ್ಲಾನ ವದನವಾಗಿ ಹೋಗಿದೆ. ಯಾಕೆ ಮಗ? ಏ? ತಾಗಲಾಲಿಸೋ ಬಿಲ್ಲ ಕುವರರು ನೀತಿ ಅರಿಯದೆ ಕೈದು ಭಂಗಿಸಿ ಸೋತವರು ನೀವೆಂದು ಧೂಡಿದ ರೀತಿ ನೋಡಿ ಏನು ಮಗ? ಎಂದಿನಂತೆ ಇಂದು ಕೂಡ ಹಾ, ಗದ್ದೆಯ ಬಳಿಗೆ ಹೋಗಿ ಹಾ, ಚೆಂಡಾಟವಾಡುವುದಕ್ಕೆ ಹಾ, ಚೆಂಡನ್ನು ಹಿಡಿದುಕೊಂಡು ಪಿಂಡಾಟ ಅಲ್ಲ ಚೆಂಡಾಟ. ಅದು ಚೆಂಡಾಟವನ್ನು ಆಡುವುದಕ್ಕೆ ಹಾ. ಚೆಂಡನ್ನು ಹಿಡಿದುಕೊಂಡು ಚೆಂಡಾಟ ಆಡುವುದಕ್ಕೆ ಚೆಂಡನ್ನೇ ಇಟ್ಕೊಳ್ಬೇಕು ಮಗ, ಮತ್ತೆ ಮತ್ತೆ ಬೇರೆ. ಮತ್ತೆ ಬೆಂಡೆಕಾಯಿ ಇಟ್ಕೊಳ್ಲಿಕ್ಕೆ ಆಗ್ತದ? ಚೆಂಡನ್ನೇ ಹಿಡ್ಕೊಂಡು ಹೋಗಿ ಅಯ್ಯೋ ದೇವಾ, ನಾನು ಯಾಕೆ ದೊಡ್ಡ ದೊಡ್ಡ ಶಬ್ದ ಹೊತ್ತಾಕಲಿಕ್ಕೆ ಹೇಳಿದ್ನೋ? ನಮ್ಮ ನಮ್ಮ ಸಂಸಾರ ಅಂತ ಹೇಳಿದ್ರೆ
ಸಂಸ್ಕೃತದ ಒಂದು ಆವಿರ್ಭಾವಗೊಂಡ ಮನೆ ನಮ್ಮದು. ಅಪ್ಪ ಹಾ ಅಷ್ಟು ಹೊತ್ತಿಗೆ ಹಾ ಬಿಲ್ಲ ಕುವಾರರು ಬಂದವ. ಅವ ಬಂದವ ಹಾ ಬಂದು ಹಾ. ಚೆಂಡಾಡುವ ಅಂತ ಹೇಳಿದ್ದು. ಚೆಂಡು ಹಾ. ನಿಮ್ಮ ಜೊತೆ ಹಾ. ಏನ್ ಮಾಡಿದ್ರಿ? ಬಾಪುರೇ ಮಜಾರೆ ಮಜಾ ಕೂತು ಹೇ, ಒಯ್ವೆ ಅವ್ ತುಗಲ್ ಕೂತುವೆ ನಾವು ಬಾಪ ಒಯ್ವೆ ಕස්සಲ್ಲಿ ಉಳಿಯಿತು ತುಂಬ ಮಜಾ ಪೂತು ಅಂದ್ರೆ ಅದೊಂದು ಭಾಷೆಯಲ್ಲಿ ನನ್ನ ಮಗ ಅಂತ ಹೇಳಿದ ಹಾಗ ಕಸಿ ಮಾಡುವಾರೆ ಮಜಾ ಪೂತು ರೇ ನನ್ನ ಮಗ. ಸರಿಯಾದ ಮಾತಾಡಿ. ನಾನು ನಿನ್ನ ಅಪ್ಪ ಅಲ್ವಾ? ನಿಮ್ಮ ಮಗ ಅಲ್ವಾ? ಹಾ ಮಗ. ನನ್ನ ಅಪ್ಪ ಅಲ್ವಾ? ಹಾ. ಅವರಿಗೆ ಅಮ್ಮ ಅಲ್ವಾ? ಅಮ್ಮ ಅಲ್ವೋ? ಅಮ್ಮ ಅಲ್ಲ ಹಾ. ಹೌದಲ್ಲ 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 ಹೌದು. ಸ್ವಲ್ಪ ಬದಿಗಳಿಲ್ಲಿ. ಅಮ್ಮ ಒಂದು ಎತ್ತಿಕೊಳ್ಳುವುದಕ್ಕೆ ಹಿರಿಯ ಮಗ, ಹೆಚ್ಚು ವಯಸ್ಸಾಗ್ಲಿಲ್ಲ ಅವನಿಗೆ. ತೊಂದರೆ ಇಲ್ಲ. ಹಿರಿಯ ಮಗ ಅಂತ ಅವನಿಗೆ ಗೊತ್ತಿದ್ರೆ ಆಯ್ತು, ನಿನಗೆ ಗೊತ್ತಾಗಿ ಇನ್ನು ಪ್ರಯೋಜನ ಇಲ್ಲ. ಹೌದು ಅಪ್ಪನ ಅನುಭವದ ಮುಂದೆ ನಾವೆಲ್ಲ ಯಾರು? ಹೇ, ಎಂತದ ಅಪ್ಪನ ಅನುಭವ? ಅಪ್ಪ ಏನು? ಅಷ್ಟೊತ್ತಿಗೆ ಅವರು ಹೇಳಿದ್ರು ಹಾ ಚೆಂಡಾಡ್ಬೇಕು ಅಂತ. ಹಾ. ನಾನು ಹೇಳಿದೆ ಹಾ. ನಾನು ಯಾರು? ಯಾರು? ನಿಮ್ಮ ಮಗ. ಶಾಬಾಸ್. ಈ ಗದ್ದೆಯಲ್ಲಿ ಚೆಂಡಾಡ್ಬೇಕು ಅಂತ ಇದ್ರೆ ಹಾ. ಗದ್ದೆಯ ಬಾಡಿಗೆ ಕೊಡಿ, ಆಮೇಲೆ ಆಡಿ. ಇಲ್ಲ, ಅದೇನು ಧರ್ಮಕ್ಕೆ ಸಿಕ್ಕಿದಲ್ಲ. ಮತ್ತೆ? ನಮ್ಮ ಅಪ್ಪಯ್ಯ ಸುಬ್ರಹ್ಮಣ್ಯಕ್ಕೆ ಹೋದಾಗ ಕದ್ದು ತಂದ ಚೆಂಡು ಅದು ಗೊತ್ತುಂಟ ಅಂತ ಹೇಳಿದ್ರು. ನಾನು ಬಿಡ್ಲಿಲ್ಲ ಅಪ್ಪಯ್ಯ. ಸ್ವಾಮಿ, ಓ, ಆ ಚೆಂಡು ಒಂದು ಕದ್ದು ತಂದದ್ದನ್ನು ಹೇ, ಯಾರು ಹೇಳಿದ್ದು ಕದ್ದು ತಂದದ್ದು? ಏಯ್! ನಿನ್ನ ಅಪ್ಪ ನನ್ನ ಅಷ್ಟೊಂದು ಸಣ್ಣದು ಮಾಡಿದೆ ಅಂತ ಎಂತದು? ಅದು ಕದ್ದು ನಂತದ ಹೇ, ಒಂದು ವಸ್ತುವಿಗೆ ಕ್ರಯ ಕೇಳಿದ್ದು ಹೇಳಿದ್ದು ಇದನ್ನು ಹೀಗೆ ಮಾಡಿದ್ದು. ಅಲ್ಲಿಗೆ ನಾನು ತೆಗ್ದೆ. ನಾನು ಅದನ್ನೇ ಹೇಳಿದ್ಬಿಟ್ಟೆ, ಬೇರೆ ಏನಾದ್ರು ಹೇಳಿದ್ದೇನ? ಕದ್ದದ್ದಲ್ಲ. ಹೇಳಿದೆ ನಿಮ್ಮ ಆಗ ಅಲ್ವಾ ನಮ್ಮ ನಾನು ಎಲ್ಲದಕ್ಕೂ ಕ್ರಯ ಮಾಡ್ತಾ ಇದ್ದೆ. ಒಂದು ನನ್ನ ಕ್ರಯ ತಾಗಿ ಚೆಂಡು ಕೆಳಗೆ ಬಿತ್ತು, ಅದರ ಮೇಲೆ ನನ್ನ ಉತ್ತರಿಯ ಬಿತ್ತು. ಉತ್ತರಿಯವನ್ನು ಎತ್ತಿಕೊಂಡಾಗ ಅದರೊಳಗೆ ಚೆಂಡಿದ್ದದ್ದು ನನಗೆ ಗೊತ್ತೇ ಇಲ್ಲ. ಅದು ಗದ್ದದ್ದಲ್ಲ, ಒದ್ದದ್ದು ಅಂತ ನಾನು. ಅಪ್ಪ ನಾನು ಬಿಡ್ಲಿಲ್ಲ ಅಪ್ಪಯ್ಯ. ಅಷ್ಟೊತ್ತಿಗಪ್ಪ ಹಾ. ಆ ಚೆನ್ನ ಎಂಬ ಹುಡುಗ ಹಾ. ನಮಗೆಲ್ಲ ಹೊಡೆದು ಹಾ. ಬಡ್ದು ಹಾ. ಭಂಗಿಸಿ ಹಾ. ಕೈಯಿಂದ ನನ್ನ ಅಪ್ಪನ ಹತ್ರ ಹೇಳಿದ್ದೀನಿ ನೀವು. ನಿನ್ನ ಅಪ್ಪ ದೊಡ್ಡ ಕುಂಬಳಗಾಯ, ನಿನ್ನ ಅಪ್ಪ ಕುಂಬಳಗಣ್ಣಿನವ, ಕುಂಬಳಗಾಯ ಅದೆಲ್ಲ ಬಾಯ್ ನೀವು ಚೊಂದಿಗೆ ಅಪ್ಪ ಅಂತೆ ಅಪ್ಪ. ನಿನ್ನ ಅಪ್ಪ ಬಹಳ ದೊಡ್ಡ ಜನವ, ನಿನ್ನಪ್ಪ ಕುಂಬಳಕಾಯ ಹಾಗೆ ಹೀಗೆ ಹೇಳಿ ನಿಮ್ಮನ್ನು ನಿಂದಿಸಿ ನಿಮಗೆ ಬೈದು ನಮ್ಮ ಕೈಯಿಂದ ಚೆಂಡನ್ನು ಕೊಂಡು ಹೋಗಿ ಕೇಳ್ದು ಕರಳಿದ ಮಂತ್ರಿ ಕೇಳ್ದು ಕರಳಿದ ಮಂತ್ರಿ ಧರೆಯಳು ಬಾಳ್ದವರೆವಲು ದುಷ್ಟಾದವನು ಆದವನೇ ನಾನಿವನ ಮಧ್ಯ ಬೆದರಿವನು ಬಾಯಿಂದ ಕೈ ತೆಗಿಸು, ಬಾಯಿಂದ ಕೈ ತೆಗಿಸು. ಈಗ ಅವನು ಮುಸುಡಿಗೆ ಬಾರಿಸ್ತಾನೆ ಈಗ. ಅವ ಪಿಪಿ ಊದ್ತಾ ಇದ್ದಾನೆ, ಪಿಪಿ ಊದ್ತಾ ಇದ್ದಾನೆ. ಅಪ್ಪ ಅವನ ಬಾಯಲ್ಲಿ ಪಿಪಿ ಊದ್ತಾ ಇದ್ದಾನೆ. ಪಿ ಪೀ. ಅಯ್ಯೋ, ನಮ್ಮ ಒಂದು ಕಿರಿಕಿರಿ ಕುಟುಂಬವೇ. ಕಿರಿಕಿರಿ ಕುಟುಂಬ ಅಂತದು. ನಾನು ಒಬ್ಬ ಸರಿ ಇದ್ದೇನೆ. ಹ, ಸ್ವಾಮಿ, ಅಸಂಬದ್ಧ ಪ್ರಲಾಪಿಗಳು, ಅನರ್ಥ ಪಿಂಡಗಳು. ನೀವು ನನಗೆ ಹೇಗೆ ಹುಟ್ಟಿ ಸದ್ರಿಂದ ಅದು ನೀವೇ ಹೇಳ್ಬೇಕಲ್ವ, ನಮಗೆ ಗೊತ್ತಾಗಿದೆ. ನನ್ನಂತಹ ಯೋಗ್ಯತಾವಂತ, ನನ್ನಂತಹ ಪ್ರಾಜ್ಞ, ನನ್ನಂತಹ ಪ್ರೌಢ, ನನ್ನಂತಹ ಘನಗಂಭೀರನಿಗೆ ನೀವು ಹೇಗೆ ಮಕ್ಕಳಾದ್ರಿ ಮಕ್ಕಳೇ? ಓ, ಆ ಕೋಟಿ ಚೆನ್ನೈಯರು ಈಗ ನನಗೊಂದು ಅನುಮಾನ ಆಗ್ತದೆ, ಏನು? ಅದು ಹೇಗೆ ಹುಟ್ಟಿದ್ದು ಹೇಗೆ? ನಿನಗೆ ಒಂದು ಮಕ್ಕಳ ಎದುರು ಏನು ಮಾತಾಡ್ಬೇಕು? ನಿನ್ನ ಮಗನಲ್ಲಿ ಹೇಳು,
ನಿನ್ನ ಮಗನಲ್ಲಿ ಹೇಳು, ಮಾತಾಡಿದ್ರೆ ಇನ್ನು ನಾನು ಮಗ ಅಂತ ನೋಡ್ಲಿಕ್ಕಿಲ್ಲ. ಹಾಗೆಲ್ಲ ಕೇಳಲಿಕ್ಕಿಲ್ಲ ಮಗ, ಹಾಗೆಲ್ಲ ಪ್ರಶ್ನೆ ಕೇಳಬಾರ್ದು. ಒಂದು ದೊಡ್ಡ ಮಗುವನ್ನು, ಒಂದು ದೊಡ್ಡ ಮಗು, ಅದೇನಪ್ಪ ನಿಮ್ಗೆ ಆಗಾಗ ಬಿಸಿ ಆಗುದು? ನನಗೆ ಅವ ಅಪ್ಪಿಕೊಳ್ಳುವಾಗ ಮಗ ಅಂತ ಅನ್ನಿಸುವುದೇ ಇಲ್ಲ. ಅಪ್ಪ ಒಂದು ರಕ್ತದೊತ್ತಡ ಮಾತ್ರೆ ಕೊಟ್ಟಿಲ್ಲ ಅಮ್ಮ, ಎಲ್ಲರಲ್ಲಿ ಒಂದೇ ಕೊಟ್ಟದ್ದ. ನಿಮ್ಮ ಅನುಭವದ ಮುಂದೆ ನಾವೇನಪ್ಪ? ಅನುಭವ ನಿನಗೆ ಒಂದು ಮಾನ ಮರ್ಯಾದೆ ಯಾವುದಿಲ್ಲ. ಜಾತಿಗೆಟ್ಟ ಮಕ್ಕಳು, ಆ ಅಪ್ಪ ಅಮ್ಮ ಇಲ್ಲದ ಮಾರಿ ಸಂತಾನಗಳು ಅಷ್ಟು ಬೊಗಳುವಾಗ ನಿಮಗೆ ನಾಲಿಗಿಲ್ವಾ? ಅವರು ಬೊಗಳಿದ್ದಲ್ಲ, ಮತ್ತೆ ಬೈದದ್ದು. ಅವುಗಳು ಬೊಗಳುವುದೇ. ಬೈದದ್ದು. ಹಾ. ಅದಕ್ಕೆ ನಾನು ಹೇಳಿದೆ, ಹಾ. ನನ್ನ ಅಪ್ಪನಲ್ಲಿ ಹೇಳ್ತೇನೆ, ಮತ್ತೆ ಬಹಳ ದೊಡ್ಡ ಜನವ ನಿನ್ನ ಅಪ್ಪ. ನಿನ್ನಪ್ಪ ಬಹಳ ದೊಡ್ಡ ಜನವ. ಅವನ ಮೀಸೆಗೆ ಬೆಂಕಿ ಕೊಡ್ತಾನೆ, ಅವನ ಕೆಂಪು ಕಣ್ಣು ತೆಗಿತೇನೆ. ಅವನ ದೊಡ್ಡ ಹೊಟ್ಟೆ, ಒಂದು ಬೈ ಹುಲ್ಲಿನ ಗಾಡಿ ಹೋದಾಗೆ ಅದು ಹೇಗಪ್ಪ? ಬೈ ಹುಲ್ಲು ಗಾಡಿ ಜಲ್ಲಿ ಕಲ್ಲಿನ ಮೇಲೆ ಬೈ ಹುಲ್ಲು ಗಾಡಿ ಹೋದಾಗ ಅವರಿಗೊಂದು ಹಸಿರು ಹುಲ್ಲಾದ್ರೂ ಹೇಳ್ಬೋದಿತ್ತು. ಅಕ್ಕೋ, ನನ್ನ ಸೌಜನ್ಯವನ್ನು ಕೆಣಕ್ತಾ ಇದ್ದೀರಿ ನೀವೆಲ್ಲ. ಅಕ್ಕು, ಹಾ, ಅದು ನಾನು ಪ್ರೀತಿಯಿಂದ ಕರೆಯುವುದು ಅಕ್ಕು. ನೀನು ಕರೆಯಲಿಕ್ಕಿಲ್ಲ, ಯಾರೇ ಆಗಲಿ ವಿಚಾರಣೆ ಆಗಲೇಬೇಕು. ನನ್ನ ಮಕ್ಕಳಿಗೆ ನಾನು ಹೊಡಿತೇನೆ, ನನ್ನ ಮಕ್ಕಳನ್ನು ಕೊಲ್ತೇನೆ, ನಾನು ಬೈತೇನೆ, ನನ್ನ ಮಕ್ಕಳಿಗೆ ಉಗಿತೇನೆ. ಅವ್ರು ಯಾರು? ಅವ್ರು ಯಾರು? ಹೋಗಿಬೇಡಿ. ಅವರು ಯಾರು? ಬಿಲ್ಲವರ ಮಕ್ಕಳು. ಹಾ, ಯಾರ ಮಕ್ಕಳು? ಬಿಲ್ಲವರ ಮಕ್ಕಳು. ಬಿಲ್ಲವರ ಮಕ್ಕಳು. ಕೀಳು ಜಾತಿ ಅವರು ನಿಮ್ಮನ್ನು ಪ್ರಶ್ನಿಸುವುದಕ್ಕೆ ಬರ್ತಾರೆ ಅಂತ ಆದ್ರೆ, ಹಾಗಾದ್ರೆ ನನ್ನ ಮಕ್ಕಳಿಗೆ ಬೆಲೆ ಇಲ್ವಾ? ಬೆಲೆ ಇಲ್ವಾ? ಬೆಲೆ ಇಲ್ವಾ? ಕೇಳ್ಬೇಕು. ಬನ್ನಿ. ಅಕ್ಕೋ, ಯಾವುದು ಬೇಸರ ಆಗಿದ್ರು ಒಂದು ಬೇಸರ ನನಗೆ. ಯಾವುದು? ನಿಮ್ಮನ್ನು ಕುಂಬಳಕಾಯಿ ಅಂತ ಹೇಳಿದ್ರು. ಎಂತ ಮಗ ನೀವು ಬರ್ತೀರ? ನಾನು ಬರುವುದಿಲ್ಲ ಮಗ. ನನಗೆ ಮನೆಯಿಂದ ನಿನ್ನ ಅಪ್ಪನಿಗೆ ಹೊತ್ತಿಗೆ ಒಂದು ಇಷ್ಟಿಷ್ಟು ಬೇಕು. ಅವಳ ಬೇಕು ಬೇಡಗಳನ್ನು ಕೇಳುವುದಕ್ಕೆ ನಾನಿದ್ದೇನೆ. ನೀನು ನನ್ನದನ್ನು ಕೇಳಿದ್ರೆ ಸಾಕು. ಆಯ್ತು. ಹೋಗಿ ಬನ್ನಿ. ಹೋಗಿ. ಬನ್ನಿ. ಅಕ್ಕೋ, ಹೋಗಿ ಬರ್ತೇನೆ. ಅಪ್ಪ ಬಿಸಿ ನೀರು ಕಾಯಿಸಿಡು. ನಾನು ಆ ಮಕ್ಕಳನ್ನು ಅಪ್ಪಚ್ಚಿ ಮಾಡಿ ಬರ್ತೇನೆ. ನೀವು ಬಂದಾಗ ಎಣ್ಣೆ ಹಾಕಿ ಸ್ನಾನ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿ. ಮಾಡಿಡು. ಬಿಸಿ ನೀರು ಚೆನ್ನಾಗಿ ಕಾಯಿಸಿ. ಯಾಕೆಂತ ಹೇಳಿದ್ರೆ, ಬೆನ್ನಿನಲ್ಲಿ ಬಾಸುಂಟೆ ಬಂದ್ರೆ. ಯಾರಿಗೆ ಬಾಸುಂಡೆ? ನನ್ನ ಗಂಡ ಅವರು. ಹೌದೌದೌದು. ನಿನ್ನ ಅಪ್ಪ. ಬಾಸುಂಡೆ ನಿನ್ನ ಅಪ್ಪನಿಗೆ ಬರುವುದು. ಅದು ನೀವೇ ಅಲ್ವಾ? ಯಾರೆಲ್ಲ ಮದಾಂತಲಂತೆ ಸಾರು ಜತನದಿ ಇದ್ದೀರಲ್ಲ, ಯಾರು ಹೆದರಬೇಡಿ, ನಾನಿದ್ದೇನೆ. ಒಳ್ಳೇದಂತೆ, ಒಳ್ಳೇದಂತೆ. ಮತ್ತೆ ಅದು ಆಗ ಕೇಳುವ ಕ್ರಮ ಮತ್ತೆ ಅಲ್ಲ, ಹಾಗೆ ಕೇಳಬೇಕು. ನೀನು ಅಪ್ಪನಿಗೆ ಹೇಳಿಕೊಡುವುದಾ?
ಅಲ್ಲ ಆಯ್ತು ಏನು ಬೇಕು ನನಗೆ ನಾನು ಕಲ್ತದ್ದಕ್ಕೆ ಕಣ್ಣು ಕೈ ಕಾಲಿಲ್ಲ, ಮೂಗು ಕೂಡ ಇಲ್ಲ. ಬಿಲ್ಲ ಹುಡುಗರು ಈರ್ವರಿದ್ದೀರಿ. ನನ್ನ ಮಕ್ಕಳ ಜೊತೆಯಲ್ಲಿ ಆಟವಾಡುವಂತಹ ಒಂದು ಸಾಮಾನ್ಯ ಯೋಗ್ಯತೆ ನಿಮಗುಂಟೇನೋ? ದೊಡ್ಡ ಯೋಗ್ಯತೆ ಇಲ್ಲ, ಬಿಡುವ. ಒಂದು ನನ್ನ ಮಕ್ಕಳ ಜೊತೆಯಲ್ಲಿ ಆಡ್ಬೇಕು ಅಂತಾದ್ರೆ ಒಂದು ಸಾಮಾನ್ಯ ಯೋಗ್ಯತೆ ಅದೂ ಇಲ್ಲ. ಯಾರು? ನನ್ನಪ್ಪ. ಹಾ ಗೊತ್ತಿಲ್ಲ, ಹಾ ನನ್ನಪ್ಪ. ಹಾ ನೀನು ಹೇಳಿ ಆಗ್ಬೇಕು. ನನ್ನಪ್ಪ. ನೀನು ಅದನ್ನು ಒತ್ತಿ ಒತ್ತಿ ಹೇಳಿದ್ರೆ ಅವನಿಗೆ ಅನುಮಾನ ಬರುವುದಿಲ್ವೇನೋ? ಧೈರ್ಯವಾಗಿ ಅಂತ. ಸುಮ್ಮನಿರು. ನನ್ನ ಮಕ್ಕಳ ಜೊತೆಯಲ್ಲಿ ಆಟವಾಡಬೇಕು ಅಂತ ಆದ್ರೆ ಪ್ರತ್ಯೇಕವಾದಂತಹ ಯೋಗ್ಯತೆ ಬೇಕು. ಹೌದಾ? ಅದಲ್ಲ, ನನ್ನ ಮಕ್ಕಳ ಜೊತೆ ಆಟವಾಡಿದ್ದೇ ತಪ್ಪು, ಬಿಡುವ. ಆಡಿ, ನಿಮಗೆ ಯಾರು ಕೇಳುವವರಿಲ್ಲ, ಆಡಿ. ಆಡಿದ್ದು ಮಾತ್ರ ಅಲ್ಲ, ನನ್ನ ಮಕ್ಕಳ ಜೊತೆಯಲ್ಲಿ ನೀವು ಗೆಲ್ಲುವವರ. ನನ್ನ ಮಕ್ಕಳು ಮನಸ್ಸು ಮಾಡಿದ್ರೆ ಅವರು ಯಾವ ಯಾವ ಆಟದಲ್ಲಿ ಗೆದ್ದಿದ್ದಾರೆ. ನನ್ನ ಮಕ್ಕಳು ಆಟಕ್ಕೆಂತಲೇ ಹುಟ್ಟಿದ್ದು. ಭಯಂಕರ ಆಟದವ. ನಿಮಗೆ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲ? ಅಪ್ಪನಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿಲ್ಲ. ಯಾವುದು? ಎಂತೆಂತ ಆಟ. ಯಾವುದು ಯಾವುದು ಮಗ? ಯಾವುದು ಅಂತ ನಿಮ್ಗೆ ನಾಚಿಗೆ ಮಾನ ಮಾಡಿ ಚೆಂಡಾಟ, ಅದನ್ನು ಕೋಲಾಟ. ಅದನ್ನು ಹೇಳುದ ಖಂಡಿತ ಗೊತ್ತದವ. ನನ್ನ ಮಕ್ಕಳು ಬಾಡಿಗೆ ಕೇಳಿದ್ರೆ ಏನು ಮಾಡಿದ್ರಿ? ಹೊಡೆದ್ರಂತೆ, ಬಡದ್ರಂತೆ, ಬೈದ್ರಂತೆ, ಬಂಗಿಸಿದ್ರಂತೆ. ಇದೋ ಈ ಹೊತ್ತಿಗೆ ಮಲ್ಲಯ್ಯ ಬುದ್ಧಿವಂತ ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ನನ್ನ ಮಕ್ಕಳ ಪಾದಕ್ಕೆ ಶರಣಾಗಿ ಆ ಚೆಂಡನ್ನು ಕೊಟ್ಟರೆ ಲೇಸು, ಇಲ್ಲದಿದ್ದರೆ ಇಬ್ಬರ ಕಿವಿಯಲ್ಲಿ ಹಿಡಿದು ತಿರುಗಿಸಿ ಆ ಚೆಂಡು ಈ ಚೆಂಡು ಎಸಿತೇನೆ. ಏನು ಮಕ್ಕಳೊಳಗೆ ಜಗಳವಾಗಿ ಮಕ್ಕಳಂತೆ ಬಂದು ಕೇಳಿ ಸೊಕ್ಕಿದವರು ಸೊರಗುತ್ತಿಗರು ಮಿಕ್ಕಿ ಹೋದರೆ, ಸೊಕ್ಕಿದವರು ಸೊರಗುತ್ತಿಗರು ಮಿಕ್ಕಿ ಹೋದರೆ ಬಂದು ಕೇಳಿ. ಸೊಕ್ಕಿದವರು ಸೊರಗುತ್ತಿಗರು ಮಿಕ್ಕಿ ಹೋದರೆ ಮಕ್ಕಳೊಳಗೆ ಜಗಳವಾಗಿ ಮಕ್ಕಳಂತೆ ಬಂದು ಕೇಳಿ. ಏನು ಸ್ವಾಮಿ ಇದು? ಒಳ್ಳೆದು. ಹಿರಿಯರಾದಂತಹ ನೀವು ತಿಳಿದವರು ಎಂಬುದಾಗಿ ಭಾವಿಸಿದವರು ನಾವು. ಹಾ, ಆದ್ರೆ ಇಂದು ಏನು ತಿಳಿಯದ ತರ ನೀವು ವರ್ತಿಸ್ತಾ ಇದ್ದೀರಿ. ಯಾರೇ ಹೇಳಿದ್ದು ನನಗೆ ಗೊತ್ತಿಲ್ಲ ಅಂತ? ಯಾರೇ ಹೇಳಿದ್ದ? ನಾನು ಕಲ್ತದ್ದು 4 ವೇದ. ಅವ ಹೇಳ್ತಾ ಇದ್ದಾನೆ ನನಗೆ ಏನು ಗೊತ್ತಿಲ್ಲದವರ ರೀತಿಯಲ್ಲಿ. ಅಪ್ಪನಿಗೆ ಗೊತ್ತಿಲ್ಲ. ಅಪ್ಪನಿಗೆ ಗೊತ್ತಿಲ್ಲ. ಅಪ್ಪನಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಅಪ್ಪನಿಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಹೇಳಿ ಎಂತದೆಲ್ಲ ಕಲ್ತಿದ್ದೀರಿ ಅಂತ. ನಿನಗೂ ಗೊತ್ತಿಲ್ವಾ? ಇಲ್ಲಿ ಬಾ. ನನ್ನ ಸಾಮಗ್ರಿಯನ್ನು ವ್ಯಾಪಾರ ಮಾಡುವುದಕ್ಕೆ ನನಗೆ ಗೊತ್ತುಂಟು, ಮಧ್ಯವರ್ತಿ ಅಗತ್ಯ ಇಲ್ಲ. ಮಕ್ಕಳಾದಂತಹ ನಾವು 4 ವೇದ, 6 ಶಾಸ್ತ್ರ, 18 ಪುರಾಣ, 96 ತತ್ವ ಎಲ್ಲ ಅರ್ಥವಿಸಿಕೊಂಡಿದ್ದೇನೆ. ಅದ ಮೀನು ಮಾಂಸ. ಮೀಮಾಂಸಾದಿಗಳು. ಸ್ವಾಮಿ, ಮಕ್ಕಳಾದಂತಹ ನಾವು ಜೊತೆಯಲ್ಲಿ ಆಟವಾಡ್ತೇವೆ, ಜಗಳವೂ ಕೂಡ ಆಡ್ತೇವೆ. ಅದನ್ನು ಯಾವ ಕಾರಣಕ್ಕೂ ಹಿರಿಯರು ಬಂದು ಕೇಳಕೂಡದು. ಯಾಕೆ? ಮಕ್ಕಳ ಬುದ್ಧಿ ಎನ್ನುವುದು ಬಾಲಿಶವಾದುದು. ಹಾಗಲ್ಲ, ಮಕ್ಕಳು ಆಟ ಆಡ್ಲಿ, ಮಕ್ಕಳೊಳಗೆ ಜಗಳ ಆಗಲಿ, ಯಾವ ಮಕ್ಕಳು ಅಂತ ಇರುವುದು. ನಮ್ಮ ಮಕ್ಕಳಿಗೆ ಸರಿಯಾದ ಮಕ್ಕಳಾದ್ರೆ ನನ್ನದು ವಿಚಾರಣೆ ಇರಲಿಲ್ಲ. ನೀವು ಯಾರು?
ಬಿಲ್ಲಕುವರರು ಒಂದು ಸಮಗಾರತೆ ಬೇಕು. ಸರಿ ಸಮಾನತೆ. ಸರಿ ಸಮಾನ. ಸಮಾನಶೀಲೇಶು ಶಯನೇಶು ಶಕ್ಯ. ವ್ಯಸನೇಶು ಸತ್ಯ. ನನ್ನ ಮಕ್ಕಳ ಜೊತೆಯಲ್ಲಿ ಆಟ ಆಡ್ಬೇಕು ಅಂತಾದ್ರೆ ಒಂದು ಯೋಗ್ಯತೆ ಬೇಕು. ನ್ಯಗ್ರೋಧ ಬೀಜಂ ಬೆಳೆದು ಪೆರ್ಮರ ಒಪ್ಪುದೆ. ನಕ್ಕುರ್ದ ಬೀಜ. ಎಂತದು? ನಕ್ಕುರ್ದ ಬೀಜ ಬೆಳೆದು ಪೆರ್ಮರ ಬೆರ್ಮರಿ ಅಪ್ಪುದೆ. ಪೆರ್ಮರಿ ಅಲ್ವೋ? ನ್ಯಗ್ರೋಧ ಬೀಜ ಬೆಳೆದು ಪೆರ್ಮರ ಒಪ್ಪುದೆ. ಬೇಡ ಸಾಯ್ಲಿ ಆತ. ನನ್ನ ಸಾಹಿತ್ಯ ನಿನ್ನ ಎದುರಿಗೆ ಕಾಲಡಿಗೆ ಬಿದ್ದು ಸಾಯ್ತಾ ಉಂಟು. ಸ್ವಾಮಿ, ಹ ತಿಳಿದಂತ ನೀವು ಈ ರೀತಿಯಾಗಿ ವರ್ತಿಸಕೂಡದು. ಹಾ. ಯಾಕೆ? ಯಾಕೆ? ತಿಳಿದವರು ಹೇಳಿದಂತ ಮಾತು ಏನು? ಏನು? ಮಕ್ಕಳ ಬುದ್ಧಿ ಎನ್ನುವುದು ಮಂಗನ ಬುದ್ಧಿಯ ಹಾಗೆ. ಸರಿ ಹೇಳಿದವ. ಎಂತದು? ಮಂಗಗಳ ಬುದ್ಧಿ. ಯಾರ್ದು? ಯಾರು ಹೇಳಿದ್ದಾರೆ? ಮಂಗಗಳ. ಈಗ ನಮ್ಮನ್ನು ನೀನು ಮಂಗ ಅಂತ ಹೇಳಲಿಕ್ಕೆ ನಿಮ್ಮನ್ನು ಮಂಗ ಅಂತ ಹೇಳಿ ಮಗ. ನಾನು ದೊಡ್ಡ ಮಂಗ ಆಗಲಿಲ್ಲ. ನನ್ನ ಅಪ್ಪ ದೊಡ್ಡ ಮಂಗನ, ನಾನು ಸಣ್ಣ ಮಂಗನ. ಬೆರಳು ತೋರಿಸಿದ್ರೆ ಕೈ ಕತ್ತರಿಸ್ತೇನೆ. ಯಾರು ಮಂಗ? ಯಾರು ಮಂಗ? ನಿನ್ನ ಅಪ್ಪ ಮಂಗ ಹೋಗಿದ್ದಾನಲ್ಲ. ಸ್ವಾಮಿ, ಏನು ಉದಾಹರಣೆಗಾಗಿ ಆ ರೀತಿಯಾಗಿ ಹೇಳಿ. ಉದಾಹರಣೆಗೆ ನನ್ನನ್ನು ಮಂಗ ಮಾಡಿ ನಿನ್ನ ಉದಾಹರಣೆ ಬೇಡ. ಅವರು ಮೊದಲೇ ಮಂಗ. ಪಕ್ವತೆ ಎನ್ನುವುದಾಗಿ ಇರುವುದಿಲ್ಲ ಮಕ್ಕಳ ಮಾತಿನಲ್ಲಿ. ದೃಢತೆ ಕೂಡ ಇರುವುದಿಲ್ಲ. ಮಕ್ಕಳಲ್ಲಿ ಎಂತ ಇರುವುದಿಲ್ಲ? ಪಕ್ವತೆ, ದೃಢತೆ. ಪಕ್ಕನ ಮಾತಿನಲ್ಲಿ ಯಾವುದು? ಪಕ್ಕು ಪಕ್ವತೆ. ಪಕ್ವ ಅಲ್ಲ. ತಿಳಿದಂತ ನೀವು ಈ ರೀತಿಯಾಗಿ ವರ್ತಿಸಕೂಡದು. ಹಾ. ಮಕ್ಕಳು ಯಾವತ್ತೂ ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಹಾ. ಹಾಗೆಂದು ಹಾ. ದೊಡ್ಡವರು ಯಾವ ಕಾರಣಕ್ಕೂ ಕೇಳಕೂಡದು ಮಕ್ಕಳ ವಿಚಾರದಲ್ಲಿ. ಹಾ. ಬಂದ್ರೆ ಏನಾಗ್ತದೆ ಗೊತ್ತುಂಟೆ? ಏನಾಗ್ತದೆ? ಹಿಂದೊಂದು ನಡೆದಂತಹ ಘಟನೆಯನ್ನು ಹೇಳ್ತೇನೆ. ನನಗೆ ಉಪಮೆ. ಅವನ ಘಟನೆ ಏನು? ನೋಡುವ ನೋಡುವ, ಹೇಳು ಹೇಳು. ಮಕ್ಕಳು ಜೊತೆಯಾಗಿ ಆಟವಾಡ್ತಾ ಇದ್ರು. ಕೊನೆಗೆ ಅವರಿಗೆ ಜಗಳವೂ ಕೂಡವಾಯಿತು. ಹಾ. ಒಂದು ಪಂಗಡದ ಮಕ್ಕಳು ಹೋಗಿ ಮನೆಯಲ್ಲಿ ಹೇಳಿದ್ರಂತೆ ಈ ವಿಚಾರವನ್ನು. ಹಾ. ಕೆರಳಿದಂತಹ ತಂದೆ ತಾಯಿಯರು ಹಾ. ನೇರವಾಗಿ ಬಂದು ಮಕ್ಕಳನ್ನು ಹೊಡೆಯುವುದಕ್ಕೆ ಮುಂದಾದರಂತೆ. ಮಕ್ಕಳಿಗೆ ಹೊಡೆದಂತಹ ವಿಚಾರವನ್ನು ತಿಳಿದು ಮತ್ತೊಂದು ಮನೆಯವರು ಕೂಡ ಅಲ್ಲಿಗೆ ಬಂದ್ರು. ಮಕ್ಕಳ ವಿಚಾರ ಹೋಗಿ ದೊಡ್ಡವರ ಯುದ್ಧ ಪ್ರಾರಂಭವಾಯಿತು. ಆಗ ಅವರು ಒಂದು ಊರನ್ನೇ ತೆರೆದು ಹೋಗುವಂತಹ ಸ್ಥಿತಿ ನಿರ್ಮಾಣವಾಯಿತು. ಪಂಚಾಯತಿಗೆ ಮಾಡುವಾಗ ಯಾರಾದ್ರೂ ಒಬ್ಬರು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು. ಹೌದು. ಹಾ. ಅವರು ಮನೆ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಹಾ. ಮಕ್ಕಳು ಕೂಡ ಜೊತೆಯಾಗಿ ಹೋಗ್ಬೇಕಾದಂತಹ ಸ್ಥಿತಿ ಬಂತು. ಹಾ. ಆವಾಗ ಈ ಮಕ್ಕಳು ಹೇಳಿದೇನು ಗೊತ್ತೇ? ದೊಡ್ಡವರು ಹೋಗುವಾಗ ಈ ಜಗಳವಾಡಿದ ಮಕ್ಕಳಲ್ಲಿ ನಾವು ಹೋಗಿ ಬರ್ತೇವೆ ಅಂತ ಹೇಳಿದ್ರು. ಆವಾಗ ಕೋಪ ಆದದ್ದು ಯಾರಿಗೆ? ಇದೊಂದು ಉಪಮೆಯ. ಈ ಹುಚ್ಚನಲ್ಲಿ ಮಾತಾಡಿ ಯಾಕೆ? ಯಾರ ಹುಚ್ಚ? ನಿನ್ನ ಅಪ್ಪ ಹುಚ್ಚ? ಅದೆಲ್ಲ ಹೇಳಿದ್ವಿ. ನನ್ನ ಅಪ್ಪ ಹುಚ್ಚಲ್ವಾ? ನಿಮ್ಮನ್ನೇ ಹೇಳಿದ್ವಿ. ನಾನು ಮಾತಿಗೆ ಹೇಳಿದ್ದು. ಆದ ಕಾರಣ ಅವರು ಇಂದಿನ ದಿವಸದಲ್ಲಿ ಕ್ರೋಧದಿಂದ ನಮ್ಮ ಮುಂದೆ ಬಂದಿದ್ದಾರೆ. ಆದ ಕಾರಣದಿಂದಲೇ ಕ್ರೋಧಗೊಂಡಂತ ಅವರು ಅಹಂಕಾರದಿಂದ ವರ್ತಿಸ್ತಾ ಇದ್ರು. ಅಹಂಕಾರದಿಂದ ವರ್ತಿಸಿದಂತ ಅವರಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೇವೆ ನಾವು. ನನ್ನ ಮಕ್ಕಳಿಗೆ ಶಿಕ್ಷೆ ಕೊಡುವುದಕ್ಕೆ ನೀವು ಅಪ್ಪ ಇವರಲ್ಲಿ ಅಧಿಕ ಪ್ರಸಂಗ ಮಾತಾಡಿ ಅಗತ್ಯ ಇಲ್ಲ. ಯಾವಾಗಲೂ ನೀವು ನನ್ನ ಅಪ್ಪನಾಗಿ ವರ್ತನೆ ಮಾಡಬೇಕು. ನಮ್ಮ ಕೈಯಿಂದ ಚೆಂಡು ತೆಗೆದಿದ್ದಾರೆ. ತಗೊಳ್ಳಿ. ಎಲ್ಲಿಂಟು ಚೆಂಡು? ಕೊಡು. ಕೊಡುವುದಕ್ಕಾಗುವುದಿಲ್ಲ. ಚೆಂಡು ಕೊಡು. ಕೊಡುವುದಿಲ್ಲ ಸ್ವಾಮಿ. ಕೊಡು. ಕೊಡುವುದಕ್ಕ ಚೆಂಡು ಕೊಡು. ಏನು ಸ್ವಾಮಿ?
ಕೊಡೆವು ತಿರುಗಿ ತಗಿವು ತಕ್ಕ ಕಾಲಕ್ಕೆ ಬುದ್ಧಿ ಬರ್ತಾನೆ. ಸ್ವರ ಏರಿಸುದೇನ ಬರೀ ಏರಿಸ್ತೇನೆ. ಯಾರು? ಏರಿಸ್ಲಿಕ್ಕೆ ಗೊತ್ತುಂಟು ನನಗೆ ಕೂಡ. ಫಲಕ್ಕೆ ಬಾರಿಸ್ತಾನೆ. ಏನು ಮಾಡಿದ್ದೀರಿ ನೀವು? ಏನು? ನಮ್ಮಲ್ಲಿದ್ದಂತಹ ಚೆಂಡನ್ನು ನೀವು ತೆಗೆದುಕೊಂಡು ಹೋಗಿದ್ದೀರಾ? ಏನು ನಾವು ಮಕ್ಕಳು ಅಂತ ನಿಮಗೆ ತಾತ್ಸಾರವ? ಮತ್ತೇನು? ನೀವು ಹೇಗೆ ಏನಾಯ್ತು ಗೊತ್ತುಂಟ ನೀವು ಮಾಡಿದ್ದು? ಏನಾಯ್ತು? ಕೆಂಡವನ್ನು ನಿಮ್ಮ ಸೊಂಟದಲ್ಲಿ ಇರಿಸಿಕೊಂಡಿದ್ದೀರಿ. ನಮ್ಮಲ್ಲಿ ಮನೆಯಲ್ಲಿ ತಣ್ಣೀರು ಅಷ್ಟುಂಟು. ಹೌದಾ? ನಾವು ಚಿಕ್ಕವರೇ ಮತ್ತೆ ತಾತ್ಸಾರ ಭಾವ ನಿಮಗಿರ್ಬೋದು. ಹೌದು. ನಮ್ಮ ಕೈ ಕೂಡ ದೊಡ್ಡದಾಗ್ತದೆ. ಓಹೋ. ದೊಡ್ಡದಾಗುವಂತಹ ದಿವಸದಲ್ಲಿ ನಿಮ್ಮನ್ನು ಪುಡಿ ಪುಡಿ ಮಾಡಿ ನಿಮ್ಮಲ್ಲಿರುವಂತಹ ಚೆಂಡನ್ನು ನಾವು ಪಡೆಯದೇ ಇದ್ದರೆ ನಾವು ಕೋಟಿ ಚೆನ್ನರಲ್ಲ, ಬರೆದಿಟ್ಟುಕೊಳ್ಳಿ ನೀವು. ನಿಮ್ಮ ಕೈ ದೊಡ್ಡದಾಗುವಾಗ ನಮ್ಮದು ಹಾಗೆ ಇರ್ತದ? ನಮ್ಮದು ಕೂಡ ದೊಡ್ಡದಾಗ್ತದೆ. ನಿಮ್ಮದು ದೊಡ್ಡದಾಗುವಾಗ ನಮ್ಮದು ಕೂಡ ದೊಡ್ಡದಾಗ್ತದೆ. ಅದು ದೊಡ್ಡದಾಗುವಾಗ ಏನಾಗ್ತದೆ? ಕೈ ಎನ್ನುವ ಒಂದು ಅಕ್ಷರವನ್ನು ಸೇರಿಸು. ಹೊರತು ಸಣ್ಣದಿರಿ, ಕೈ ದೊಡ್ಡದಾಗುದಿಲ್ವಾ? ಕೈ ಅಷ್ಟಿದ್ರೆ ನಮ್ಮ ಮರ್ಯಾದೆ ಉಳಿತಾರೆ. ಮಗು, ಈ ಮಕ್ಕಳು ಹೋದವರು ಬಂದಾರ? ಈಗ ಬಾರದಿದ್ರು ಮತ್ತೆ ಬಂದಾರು. ಮತ್ತೆ ಬರ್ಲಿ. ನೀವಿಲ್ವಾ? ನಾವಿದ್ರು. ನೀನ ಆವಾಗ ನಮ್ಮದು ಕೂಡ ದೊಡ್ಡದಾಗ್ತದೆ. ಏ, ಕೈ ಮಕ್ಕಳೇ ಸರಿ. ಇವರು ಬರುವುದು ಯಾಕೆ? ಯಾಕೆ? ಚೆಂಡು ಎಳ್ಕೊಳ್ಳುವುದಕ್ಕೆ. ಹೌದೌದು, ಚೆಂಡು ಎಲ್ಲಿಂಟು ಅಂತ ಗೊತ್ತಾದ್ರಲ್ವಾ? ಗೊತ್ತಾದ್ರು. ನಮ್ಮ ಮನೆಯ ಅಟ್ಟದಲ್ಲಿ ಇವರಿಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಿನ್ನ ಅಮ್ಮನಲ್ಲಿ ತೆಗೆದಿರಿಸುವ ವ್ಯವಸ್ಥೆ ನಾನು ಮಾಡ್ತೇನೆ. ಅಷ್ಟು ಮಾಡಿ. ಏನು ಹೆದರಬೇಡಿ. ಆಯ್ತು. ಹೋಗ ಹೋಗ. ಹೋಗ.